ಓಕೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನಂ ತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಂ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರು ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಓಂ ತತ್ಸತ್. ಇವತ್ತಿನ ಎಲ್ಲ ಆ ತುಳು ಭಾಷೆಯ ಆ ಎಲ್ಲ ಭಕ್ತರಿಗೆ ಆಲ್ಮೋಸ್ಟ್ ಆಲ್ 483 ಭಕ್ತರ ಒಂದು ಸಮೂಹದಲ್ಲಿ ಪ್ರಥಮ ಬಾರಿಗೆ ನಾನು ಈ ತರ ಕ್ಲಾಸ್ ತಗೋತಾ ಇದ್ದೀನಿ ಅನ್ನೋದನ್ನ ಒಂದು ಹೆಮ್ಮೆ ಅನಿಸ್ತಾ ಇದೆ. ಸೊ ಇದು ಒಂದು ಸಾಧನೆ ಈಸಿ ಅಲ್ಲ. ಆಕ್ಚುಲಿ ಇದನ್ನ ಮಾಡಿದಂತ ಈ ಏನು ನಮ್ಮ ಗುರು ಪ್ರಭು ಇದ್ದಾರೆ, ತುಂಬಾ ಹಾರ್ಡ್ ವರ್ಕರ್. ಅಂದ್ರೆ ಇದರಲ್ಲಿ ಭಕ್ತಿಯ ಮಾರ್ಗದಲ್ಲಿ ನಾನು ನೋಡ್ತಾ ಇದ್ದೆ ಪ್ರಭುಗೆ ಮುಂಚೆ ನಮ್ಮ ಇಲ್ಲಿ ಮಥುರಾ ದೇಶದಲ್ಲಿ ಇದ್ರು. ಸೊ ಪ್ರಭುವಿನ ಒಂದು ಚೇಂಜಸ್, ದ ಟ್ರಾನ್ಸ್ಫಾರ್ಮೇಶನ್ಸ್ ಏನಿದೆ ತುಂಬಾ ಸ್ಪೀಡ್ ಆಗಿದೆ. ಆಮೇಲೆ ತುಂಬಾ ಆಳವಾಗಿ ಅವರು ಇದನ್ನ ಕೃಷ್ಣ ಪ್ರಜ್ಞೆಯನ್ನ ತಗೊಂಡಿದ್ದಾರೆ. ಸೊ ಎಲ್ಲ ನೀವು ಭಕ್ತರ ಸಹಾಯದಿಂದ ಸಹಕಾರದಿಂದ ಇದು ಹೀಗೆ ಮುಂದುವರಿಲಿ. ನಿಮ್ಮ ತುಳು ಸಂಘದ ಒಂದು ಭಕ್ತಿಯ ಮಾರ್ಗ ಇದೇ ರೀತಿ ಮುಂದುವರಿಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನೀವು ನನಗೆ ಆಶೀರ್ವಾದ ಮಾಡಿ ಇವತ್ತಿನ ಕ್ಲಾಸ್ ಅನ್ನ, ಇವತ್ತಿನ ತರಗತಿಯನ್ನ ಒಳ್ಳೆಯ ರೀತಿಯಲ್ಲಿ ನಾನು ಆರಂಭ ಮಾಡಿ ಗುರು ಮತ್ತು ಪ್ರಭುಪಾದರಿಗೆ ಪಾತ್ರ ಆಗೋಣ ಅಂತಂದು ಹೇಳಿ ಪ್ರಾರಂಭ ಮಾಡ್ತೇನೆ. ಸೊ ವಿಲ್ ಸ್ಟಾರ್ಟ್ಸ್ ಫ್ರಮ್ ಭಗವದ್ಗೀತಾ. ಒಂದು ಶ್ಲೋಕ ತಗೊಂಡು ಜಸ್ಟ್ ಅದರಲ್ಲೇ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗೋಣ. ನನಗೆ ಪ್ರಭು ಕೊಟ್ಟಿದಂತ ಒಂದು ಶ್ಲೋಕ, ಮನಸ್ಸು ಮತ್ತು ಹೇಗೆ ಮನಸ್ಸನ್ನ ನಾವು ನಿಗ್ರಹಿಸಬೇಕು, ಕೃಷ್ಣ ಭಕ್ತಿಯಲ್ಲಿ ನಾವು ಈ ಮನಸ್ಸನ್ನ ತಂದ್ರೆ ಯಾವ ರೀತಿ ನಾವು ಚೇಂಜ್ ಆಗ್ಬೋದು ಅಂತಂದ ಒಂದು ಪೀಠಿಕೆ. ಸೊ ಇದರಲ್ಲಿ ನಾವು ನೋಡ್ತಾ ಇದ್ದೀವಿ ಭಗವದ್ಗೀತಾ 6ನೇ ಅಧ್ಯಾಯ 34ನೇ ಶ್ಲೋಕನಲ್ಲಿ, ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದ್ರಂ ತಸ್ಯಾಹಂ ನಿಗ್ರಹ ಮನ್ನೆ ವಾಯುರಿವ ಸುದುಷ್ಕರಂ. ಅನುವಾದ: ಕೃಷ್ಣನೇ ಮನಸ್ಸು ಚಂಚಲವಾದದ್ದು, ಪ್ರಕ್ಷುಬ್ಧವಾದದ್ದು, ಹಠಮಾರಿ ಮತ್ತು ಬಲವಾದದ್ದು. ಅದನ್ನು ನಿಗ್ರಹಿಸೋದು ಗಾಳಿಯನ್ನು ನಿಯಂತ್ರಿಸೋದಕ್ಕಿಂತ ಕಷ್ಟ ಎಂದು ನನಗೆ ತೋರುತ್ತದೆ. ಸೊ ಯಾರು ಹೇಳ್ತಾರೆ ಇದನ್ನ? ಅರ್ಜುನ ಹೇಳ್ತಾ ಇದ್ದಾನ್ರಿ. ಬೇರೆಯವ್ರು ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಎಲ್ಲ ಚಿಕ್ಕವರಾಗಿರ್ತಾರೆ, ಅಷ್ಟೊಂದು ಬುದ್ಧಿ ಚಾತುರ್ ಇರಲ್ಲ. ಬಟ್ ಅರ್ಜುನ ಹೇಳಿದಾನ ಅಂತಂದ್ರೆ ಇದ್ರರ್ಥ ನಂಬರ್ 1 ಅರ್ಜುನ ಇಸ್ ದ ಹೀರೋ. ಹೌದ್ರಿ?
ಪ್ರಥಮ ಯಾ ಹೀರೋ ಅಂತಂದ್ರ ಈಗ ನಾವು ನೋಡ್ತಾ ಇದೀವಿ ಸಿನಿಮಾದಲ್ಲಿ ಆ ಹೀರೋ ಅಲ್ಲ, ಅವರೆಲ್ಲ ಡುಪ್ಲಿಸಿಟಿ ಇರುತ್ತೆ. ಬಟ್ ಅರ್ಜುನ ಇಸ್ ದ ರಿಯಲ್ ಹೀರೋ. ಅವನಿಗೆ ಒಂದು ಬಾಣವನ್ನ ಒಂದು ದಿಕ್ಕಿನಲ್ಲಿ ಬಿಟ್ರೆ ಅದನ್ನ ಈ ಹವವನ್ನ ಏನ ಗಾಳಿಯನ್ನ ಮತ್ತೆ ಬೇರೆ ದಿಕ್ಕಿಗೆ ತಗೊಂಡು ಹೋಗುವಂತ ಕೆಪಾಸಿಟಿ ಇತ್ತು ಅರ್ಜುನ್ಗೆ. ಸೊ ಇಂತ ಬಿಲ್ದಾರಿ, ಇಂತ ಮನಸ್ಸನ್ನ ಹೊಂದಿದಂತ ಅರ್ಜುನ ಅವ್ರು ಹೇಳ್ತಾ ಇದ್ದಾರೆ ಈ ಮಾತನ್ನ 5,000 ವರ್ಷದ ಹಿಂದೆ ಕೃಷ್ಣನಿಗೆ ಹೇಳ್ತಾ ಇದ್ದಾರೆ, ಇಷ್ಟು ಚಂಚಲವಾಗಿದೆ ನನ್ನ ಮನಸ್ಸು. ಈಗ ಸಪೋಸ್ ನೀವು ಎಕ್ಸಾಂಪಲ್ ನಾವು ತಗೊಂಡೇವ ಅಂತಂದ್ರೆ, ಚಿಕ್ಕ ಮಕ್ಕಳಿಗೆ ಒಂದು ಗೊಂಬೆಯನ್ನ ಒಂದು ಏನಾರ ಡಾಲ್ ಮುಂದೆ ಹಾಕಿದ್ರೆ ಅದು ಸ್ವಲ್ಪ ಆಟ ಆಡುತ್ತೆ, ಕೈ ಬಿಡುತ್ತೆ. ಮತ್ತೆ ಒಂದ್ 4-5 ಡಾಲ್ ಹಾಕ್ರಿ ಅವ್ರ ಮುಂದೆ, ಮತ್ತೆ ಬೇರೆ ಬೇರೆ ಒಂದು 10 ಡಾಲ್ ಹಾಕಿದ್ರೆ ಯಾವ್ದು ಮುಟ್ಲಿ ಯಾವ್ದು ಬಿಡ್ಲಿ ಅಂತ ಹೇಳ್ತದ. ಸೊ ಮೈಂಡ್ ಏನಾಗುತ್ತೆ ಅಂತಂದ್ರೆ ಇದು ಬಿವಿಲ್ಡರ್ಮೆಂಟ್ ಆಗುತ್ತೆ ಮನಸ್ಸು. ಯಾವ್ದನ್ನ ನಾವು ಈ ಭೌತಿಕ ಜಗತ್ತಿನಲ್ಲಿ ಇಚ್ಛೆಯಿಂದ ನಾವು ಮಾಡ್ತಾ ಇದೀವಿ, ಅದು ಯಾವ್ದು ಮಾಡ್ಬೇಕು ಯಾವ್ದು ಮಾಡ್ಬಾರ ಅಂತ ಸರಿಯಾಗಿ ನಮ್ಗೆ ಗೊತ್ತಾಗಲ್ಲ, ಡೈರೆಕ್ಷನ್ಸ್ ಗೊತ್ತಾಗಲ್ಲ. ಯಾಕಂತಂದ್ರೆ ಈ ದೇಹವೆಂಬ ವಾಹನದಲ್ಲಿ ವ್ಯಕ್ತಿಯು ಪ್ರಯಾಣಕ, ಬುದ್ಧಿಯು ಚಾಲಕ, ಮನಸ್ಸು ಚಾಲ ನಿಯಂತ್ರಿಸುವ ಸಾಧನ, ಇಂದ್ರಿಯಗಳು ಕುದುರೆಗಳು. ಈ ರೀತಿಯಲ್ಲಿ ಆತ್ಮನು ಮನಸ್ಸು ಮತ್ತು ಇಂದ್ರಿಯ ಸಹವಾಸದಲ್ಲಿ ಸುಖ ಪಡುತ್ತಾನೆ ಮತ್ತು ಕಷ್ಟ ಪಡುತ್ತಾನೆ. ಸೊ ಹೀಗೆ ಪ್ರಭುಪಾದರು ಅವರ ಪರ್ಪೋರ್ಟ್ ನಲ್ಲಿ, ಅವರ ಭಾವಾರ್ಥದಲ್ಲಿ ಇದ್ರ ಬಗ್ಗೆ ಬಹಳ ಸಾಧಾರಣ, ಬಹಳ ಉದಾಹರಣೆಯಾಗಿ ಅವರ ಅರ್ಥವನ್ನು ಮಾಡಿದ್ದಾರೆ. ಯಾಕಂದ್ರೆ ಮನಸ್ಸು ನಾವು ತಿಳ್ಕೊಂಡಂಗೆ ಬಹಳ ಈಸಿ ಅಂತ ಅನ್ಕೊಂಡಿದೀವಿ, ಬಟ್ ಸುಲಭ ಅಂತ ಅನ್ಕೊಂಡಿದೀವಿ. ಆದ್ರೆ ಸುಲಭ ಇಲ್ಲ. ಮನಸ್ಸು ನಿಯಂತ್ರಣ ಮಾಡೋದು ತುಂಬಾ ಕಷ್ಟ. ಹಾಗಿದ್ರೆ ಎಲ್ರೂ ಮನಸ್ಸನ್ನ ಕಂಟ್ರೋಲ್ ಮಾಡಿದ್ರೆ ಯಾಕೆ ಇವತ್ತು ಈ ಜಗತ್ತಿನಲ್ಲಿ ನಾವು ನೋಡ್ತಾ ಇದೀವಿ, ಯಾಕೆ ಜನ ಕಂಟ್ರೋಲ್ ಮಾಡ್ತಾ ಇಲ್ಲ? ಮನಸ್ಸನ್ನ ನಾವು ಒಂದು ಮಷೀನ್ ಅನ್ನ ಕಂಟ್ರೋಲ್ ಮಾಡ್ಬೋದು, ಯಾಕಂದ್ರೆ ಅದು ನಾವು ಫೀಡ್ ಏನ್ ಮಾಡ್ತೀವಿ ಅದರಲ್ಲಿ ಆ ಮಷೀನ್ ನಡೀತಾ ಇದೆ. ಬಟ್ ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯವಾಗಂಗಿಲ್ಲ. ಯಾಕಂತಂದ್ರೆ ಅಷ್ಟು ಸಾಧ್ಯ ಆಗಿದ್ರೆ ಇವತ್ತು ಯಾಕೆ 6 ಮಿಲಿಯನ್ ದಿನಾಲು ಆಲ್ಕೋಹಾಲ್ ಅಡಿಕ್ಟ್ ಆಗ್ತಾ ಇದ್ದಾರೆ ಜನ. 6 ಮಿಲಿಯನ್ ಪೀಪಲ್ ದೇವರ್ ಡೆತ್, ಏನು ಅವರು ಸಾಯ್ತಾ ಇದ್ದಾರೆ ಬರೀ ಆಲ್ಕೋಹಾಲ್ ಕುಡ್ದು. ಮತ್ತೆ 35 ಮಿಲಿಯನ್ ಡ್ರಗ್ ಅಡಿಕ್ಟ್ಸ್ ಈ ನಮ್ಮ ಇಡೀ ಜಗತ್ತಿನಲ್ಲಿ ತಗೊಂಡ್ರೆ 35 ಮಿಲಿಯನ್ ಪೀಪಲ್ ಅವರೆಲ್ಲ ಡ್ರಗ್ಸ್ ತಗೋತಾ ಇದ್ದಾರೆ, ಎಲ್ಲ ತಮ್ಮ ಇಂಟಾಕ್ಸಿಕೇಶನ್ ಆಗಿ ಬೀಳ್ತಾ ಇದ್ದಾರೆ. ಮತ್ತೆ 18 ಬಿಲಿಯನ್ ಜನ ಸಿಗರೇಟ್ ಸೇರ್ತಾ ಇದ್ದಾರೆ ಪ್ರತಿ ದಿನ. ಎಷ್ಟು? 18 ಬಿಲಿಯನ್ ಜನ. ಸೊ ಇದು ಕಲಿಯುಗದ ಪ್ರಾರಂಭದಲ್ಲಿಯೇ ನಾವು ಈ ರೀತಿ ನಾವು ಈ ಘಟನೆಯನ್ನು ನೋಡ್ಕೊಂತ ಬಂದ್ರೆ ಜನಕ್ಕೆ ಕಂಟ್ರೋಲ್ ಎಲ್ಲಿದೆ? ನಮ್ಗೆ ಪ್ರತಿಯೊಂದು ನಾವು ಮಾಡ್ಬೇಕಾದಂತ ಏನು ತಿಳುವಳಿಕೆಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಹೇಗೆ ಈ ಸೊಸೈಟಿ ಸಸ್ಟೈನ್ ಆಗುತ್ತೆ? ಈಗ ಅದಕ್ಕಂತಂದೆ ನಾವು ನೋಡ್ತಾ ಇದೀವಿ. ಈಗ ಸಿನಿಮಾ ಹಾಲ್ ನೋಡಿದ್ರೆ ನಮ್ ಮನಸ್ಸನ್ನ ಕೇಂದ್ರೀಕೃತ ಮಾಡಬಹುದು ಅಂತ ಜನ ಸಿನಿಮಾ ಹಾಲ್ಗೆ ಹೋಗ್ತಾರೆ, ಬಾರ್ ಅಂಡ್ ರೆಸ್ಟೋರೆಂಟ್ ಹೋಗ್ತಾರೆ, ಬೇರೆ ಬೇರೆ ವಿಧಾನಗಳಲ್ಲಿ ಹೋಗ್ತಾರೆ, ಯೋಗ, ಲಾಫಿಂಗ್ ಕ್ಲಬ್, ಬೇರೆ ಬೇರೆ ಎಲ್ಲಾ ವಿಧಾನಗಳನ್ನ ಹೋಗ್ತಾ ಇದಾರೆ. ಎಲ್ಲಾದ್ರೂ ನಾವು ಮನಸ್ಸನ್ನ ಕೇಂದ್ರೀಕೃತ ಮಾಡಬಹುದಾ ಅಂತಂದು, ಬಟ್ ಸಾಧ್ಯ ಆಗ್ತಾ ಇಲ್ಲ. ಶ್ರೀಲ ಪ್ರಭುಪಾದರ ಮುಖಾಂತರ ನಾವು ಇವತ್ತು ಎಷ್ಟೋ ಮಂದಿರಗಳನ್ನ ನೋಡಿದೀವಿ. ಇಲ್ಲಿ ಪ್ರಭುಗಳು ಇದಾರೆ ಅಲ್ಲಿ ಮಾಯಾಪುರದಲ್ಲಿ. ಎದಕ್ಕೆ ಆ ಮಂದಿರಗಳನ್ನ ಪ್ರಭುಪಾದರು ಎಸ್ಟಾಬ್ಲಿಷ್ ಮಾಡಿದ್ರು? ವೆರಿ ಹೈಲಿ ಟೆಕ್ನಿಕಲ್ ಆಗಿ ಈ ಮಂದಿರಗಳನ್ನ ಸುಂದರತೆಯಾಗಿ ಯಾಕೆ ಮಾಡಿದ್ರು? ಯಾಕಂತಂದ್ರೆ ದ ಪ್ಯೂರಿಫೈಡ್ ಆಫ್ ಮೈಂಡ್, ಈ ಮನಸ್ಸನ್ನ ನಾವು ಶುದ್ಧ ಮಾಡ್ಲಿಕ್ಕೆ ದೇವಸ್ಥಾನಗಳು ಬೇಕು. ಈ ದೇವಸ್ಥಾನಗಳು ಇಂತ ನಿಮ್ಮ ಏನ ಈ ಭಕ್ತರ ಒಂದು ಅಸೋಸಿಯೇಷನ್ ನೀವೆಲ್ಲ ಸೇರಿದಂತ ಇವತ್ತು ಬೆಳಿಗ್ಗೆ ಸೇರಿದಂತ ಇಷ್ಟೆಲ್ಲ ಜನಕ್ಕೆ ಈ ಭಗವಂತನ ಒಂದು ಮಾಡುವಂತ ಸಾಧನೆ ನೀವೇನ್ ಮಾಡ್ತಾ ಇದ್ದೀರಾ, ಇದು ಮನಸ್ಸ ಶುದ್ಧಿ. ಯಾವಾಗ ನಾವು ಮನಸ್ಸ ಶುದ್ಧಿಯನ್ನ ಈ ರೀತಿಯಾಗಿ ಮಾಡ್ಕೊಂತ ಹೋಗ್ತೀವಿ, ಮಂದಿರಗಳಲ್ಲಿ ಹೋಗೋದು, ಈ ರೀತಿ ಭಜನ ಕ್ರಿಯೆಯಲ್ಲಿ ನಾವು ತೊಡಗಿಸಿಕೊಳ್ಳೋದು, ಈ ರೀತಿ ಕಥೆಗಳನ್ನ ಕೇಳೋದು ಭಕ್ತರ ಮುಖಾಂತರ, ಅವಾಗ ಏನಾಗುತ್ತೆ? ಈ ಮನಸ್ಸಿನಲ್ಲಿ ನಿಯಂತ್ರಕ ಶಕ್ತಿ ಆಗುತ್ತದೆ. ಸೊ ಇದು ಈಗ ನಾವು ಮಾಡ್ಬೇಕಾದ್ರೆ ಬಹಳ ಈಸಿ ಇಲ್ಲ. ನಾವು ನೋಡಿ ಈಗ ರಾಮಾಯಣದಲ್ಲಿ ನೋಡ್ತಾ ಇದಾರೆ, ರಾವಣನನ್ನು ನೋಡಿದ್ರೆ ರಾವಣ ಅವನಿಗೆ ದಶಮುಖ ಅಂತ ಹೇಳ್ತಾರೆ. ಅದೇ ದಶರಥ ಅಂತಂದು ನೋಡಿದ್ರೆ, ದಶರಥ ರಾಮನ ತಂದೆ ದಶರಥ. ಈಗ ರಾವಣಗಳನ್ನ ನೋಡಿದಾಗ ರಾವಣ ಏನ್ ಮಾಡ್ತಾ ಇದ್ದ ಅಲ್ಲಿ? ರಾವಣನ ನೀವು ವ್ಯಕ್ತಿಗತವಾಗಿ ಅವನ ಗುಣಗಳನ್ನ ನೋಡಿದಾಗ ರಾವಣ ಫುಲ್ ಒಂದು ಒಳ್ಳೆಯ ಪವರ್ಫುಲ್ ವ್ಯಕ್ತಿಯಾಗಿದ್ದ ರಾವಣ. ಅದಲ್ಲದೆ ರಾವಣನಿಗೆ ಒಂದು ದೇವತೆಗಳು ಸಹ ಅವ್ರ ಹತ್ರ ಬರ್ತಾ ಇದ್ರೆ, ವೆರಿ ವೆರಿ ಅಪುಲೆಂಟ್. ಅವನ ಐಶ್ವರ್ಯ ಭಾವಿಗೆ ರಾವಣಿಗೆ ಯಾವುದೇ ಕಡಿಮೆ ಇರಲಿಲ್ಲ. ರಾವಣಿಗೆ
ಏನ್ ಬೇಕೋ ಭೌತಿಕ ಇಚ್ಛೆ ಇಮಿಡಿಯೇಟ್ ಆಗಿ ಸಿಗ್ತಾ ಇತ್ತು ಅವನಿಗೆ, ಯಾರಿಗೆ? ರಾವಣಿಗೆ. ಅಂತ ಇವೊಂದು ಅವನಿಗೆ ಇಚ್ಛೆನ ದ್ವಿಗುಣ ಮಾಡ್ಬೇಕಂದ್ರೂ ಸಾಧ್ಯ ಆಗ್ತಾ ಇತ್ತು. ಅವನಿಗೆ ಗೊತ್ತು ನಾವು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆ ಏನು ಸಿಡಿ ನಮ್ಮ ನಿಚ್ಚಿನ ಮಾಡ್ತಾ ಇದ್ರು ಅವ್ರು. ಏನಿಯನ್ನ ಹೋಲಿಕೆ ತಯಾರು ಮಾಡ್ತಾ ಇದ್ರು. ಅಂತ ರಾವಣಿಗೆ ಮನಸ್ಸನ್ನ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಇದು ಮಾಯಾವಿ. ಮಾಯಾವಿ ಅಂತಂದ್ರೆ ಯಾವಾಗಾದ್ರೂ ಇದರಲ್ಲಿ ನಾವು ಶುದ್ಧ ಆಗ್ಬೋದು. ಅದೇ ನೀವು ನೋಡಿ ವಿಭೀಷಣ ಅಲ್ಲಿದ್ದಾಗ ಅವ್ರ ಮನೆ ಮುಂದೆ ಹೊರಗಡೆ, ವಿಭೀಷಣ ಹೊರಗಡೆ, ಮನೆ ಹೊರಗೆ ರಾಮ ಅಂತ ಬರೀತಾ ಇದ್ರು ಬಾಗಿಲ ಹೊರಗೆ. ಸೊ ವಿಭೀಷಣಿಗೆ ಗೊತ್ತಾಯ್ತು, ರಾಮನ ನಾವು ಹೃದಯದಲ್ಲಿ ಕೂಡಿಸ್ಕೊಂಡ್ರೆ ನಮ್ಮ ಪರಿವರ್ತನೆ ಆಗುತ್ತೆ, ನಾವು ಶುದ್ಧ ಆಗ್ತೀವಿ. ಆದ್ರೆ ರಾವಣ ವಿಮುಖಿ ಅಂದ್ರೆ ಅದು ತದ್ವಿರುದ್ಧವಾಗಿ ಇದ್ದ ರಾವಣ. ಆಗ ರಾವಣನ ನೀವು ಮುಂದೆ ಒಂದ್ಸರಿ ವಿಭೀಷಣ ಮನೆಯ ಮುಂದೆ ರಾವಣ ನೋಡಿದ, ಏನೋ ನೀನು ರಾಮ ಅಂತ ಬರ್ದಿಯಾ ಅಂತ ಕೇಳ್ದ ಅವನಿಗೆ. ಅದಕ್ಕ ವಿಭೀಷಣ ಟೆಕ್ನಿಕಲ್ ಆಗಿ ಏನ್ ಹೇಳಿದ್ರಂತಂದ್ರೆ, ರಾ ಅಂದ್ರೆ ರಾವಣ, ಮ ಅಂದ್ರೆ ಮಂಡೋದರಿ ಅಂತ ಹೇಳಿದ್ರು. ಯಾವಾಗಾದ್ರೂ ಭಕ್ತರು ಒಳ್ಳೆ ಅವಾಗವಾಗ ನಾವು ಬುದ್ಧಿಯನ್ನು ಉಪಯೋಗ ಮಾಡಬೇಕಾಗುತ್ತೆ. ಸೊ ಈ ರೀತಿ ವಿಭೀಷಣ ರಾಮ ಅಂತ ಬರೆದನ್ನ ರಾವಣಿಗೆ ಈ ರೀತಿಯಾಗಿ ಹೇಳಿದ್ರು. ಬಟ್ ವಿಭೀಷಣ ಹೃದಯದಲ್ಲಿ ರಾಮ ಯಾವಾಗ್ಲೂ ಇರ್ತಾ ಇದ್ರು. ಸೊ ಇಲ್ಲಿ ದಶಮುಖಿ ಅಂದ್ರ 10 ಮುಖಗಳ ಹೊಂದಿದಂತ ರಾವಣ, ಅವನಿಗೆ ಈ ಯಾವುದೇ ಇಂದ್ರಿಯದಲ್ಲಿ ಬಹಳ ತುಂಬಾ ಆಸಕ್ತಿ ಇತ್ತು. ಅವನಿಗೆ ಇಂದ್ರಿಯನ ಸವಿಲಿಕ್ಕೆ ತುಂಬಾ ಆಸಕ್ತಿ ಇತ್ತು. ಸೊ ಎಲ್ಲಾ ಮುಖಗಳಿಂದ, ಎಲ್ಲಾ ವೇದಿಂದ ಅವನು ಆಸಕ್ತಿಗಳನ್ನ ಹೊಂದಿದಂತ ರಾವಣಿಗೆ ಕೊನೆಗೇನಾಯ್ತು? ಹಿ ಫಾಲ್ ಡೌನ್. ರಾವಣ ಸತ್ತು ಹೋದ. ಅವನಿಗೆ ಒಂದೇ ಒಂದು ಲೂಪ್ ಪಾಯಿಂಟ್ಸ್, ದ ವೀಕ್ನೆಸ್ ಆಫ್ ದಿ ರಾವಣ, ಈ ಫಾಲ್ ಡೌನ್. ಸೊ ಇಲ್ಲಿ ದಶರಥ ಅಂತಂದ್ರೆ ಏನು? 10 ದಿಶಾದಲ್ಲಿ ಹೋಗುವಂತ ರಥಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದ ಯಾರು? ದಶರಥ. ಹೌದಲ್ರಿ? ನಾವ್ ನೋಡ್ತಾ ಇದೀವಿ, ಪೂರ್ವ, ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣ, ಆಮೇಲೆ ಆಗ್ನೇಯ, ಈಶಾನ್ಯ, ನೈಋತ್ಯ, ವಾಯುವ್ಯ, 8 ಅದು. ಆಮೇಲೆ ಮೇಲೆ ಮತ್ತು ಕೆಳಗೆ ದಶರಥ. ಸೊ ಆಲ್ ಡೈರೆಕ್ಷನ್ಸ್. ದಶರಥ ಎಲ್ಲಾ ದಿಶಾದಲ್ಲಿ ಆ ರಥವನ್ನು ಓಡಿಸುವಂತ ಒಂದು ಪರಾಕ್ರಮಿಯನ್ನು ಹೊಂದಿದ್ರು. ಅಂತ ದಶರಥ ರಾಮನ ತಂದೆ. ಸೊ ರಾಮನಿಗಾಗಿ ದಶರಥ ಬರೀ ಒಂದೇ ವಚನದಲ್ಲಿ ದಶರಥ ತಮ್ಮ ಕೊರಗಿ ಇದಾಯ್ರು. ಸೊ ಇದನ್ನ ನಾವು ಅಲ್ಲಿ ಅರ್ಥ ಮಾಡ್ಬೇಕಂದ್ರೆ, ಇಲ್ಲಿ ನಮ್ಮ ಮನಶಕ್ತಿ, ಮನೋರಥಿ ಏನಿದೆ, ನಾವು ಈ ಮನೋರಥಿಯನ್ನು ಬಿಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಮನಶಿಕ್ಷೆಯನ್ನು ಕೊಡಬೇಕು. ಮನಶಿಕ್ಷೆ ಅಂತಂದ್ರೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಪ್ರಾರಂಭದಿಂದ 5 ವರ್ಷದ ಮಗುವಿಂದ ಇದಕ್ಕೆ ಮನಶಿಕ್ಷೆಯನ್ನ ಪ್ರಾರಂಭ ಮಾಡ್ಬೇಕು. ಸೊ ಇಲ್ಲಿ ನಾವು ತುಂಬಾ ಪ್ಲಾನ್ ಮಾಡ್ತಾ ಇದೀವಿ, ಪ್ರತಿಯೊಂದಕ್ಕೂ ನಾವು ತುಂಬಾ ಪ್ಲಾನ್ ಮಾಡ್ತಾ ಇದೀವಿ. ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕಂತ. ಆ ಪ್ಲಾನ್ ನಮ್ಮ ಹತ್ರ ಇಲ್ಲ ಅದ, ಹೌದಲ್ರಿ? ಒಂದೊಂದ್ಸರಿ ತುಂಬಾ ಪ್ಲಾನ್ ಮಾಡಿರ್ತೀವಿ. ಟೈಮ್ಸ್ ಇಟ್ ಹ್ಯಾಪನ್ಸ್, ಟೈಮ್ಸ್ ಇಟ್ ಮೇ ಹ್ಯಾಪನ್ಸ್. ಆದ್ರೆ ಈ ಭೌತಿಕ ಇಚ್ಛಾದಲ್ಲಿ ಇದ್ದವ್ರು, ಭೌತಿಕ ಜಗತ್ತಿನಲ್ಲಿ ಇದ್ದವ್ರಿಗೆ ಏನಾಗುತ್ತೆ, ಈ ಕಷ್ಟಗಳು ಬಂದಾಗ ತುಂಬಾ ಡಿಸ್ಟ್ರಾಕ್ಷನ್ ಆಗ್ತಾರೆ. ಸುಖ ಬಂದಾಗ ತುಂಬಾ ಉಬ್ಬಿ ಹೋಗ್ಬಿಡ್ತಾರೆ, ಹೌದಲ್ರಿ? ದೇ ಲಾಸ್ಟ್ ದೇರ್ ಕಂಟ್ರೋಲ್ ಆಲ್ಸೋ. ಆ ತರ ಆದಾಗ ಈ ಮನಸ್ಸನ್ನ ನಾವು ವಿಚಲಿತದಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ. ಈಗ ಗುಂಗಿ ಹುಳ ಅಂತಿದೆ ನಮ್ಮ ಊರಲ್ಲಿ, ಹೇಳ್ತಾ ಇದ್ದೆ ಗುಂಗಿ ಹುಳ ಅಂತಂದು. ಆ ಗುಂಗಿ ಹುಳ ಏನ್ ಮಾಡುತ್ತೆ, ಆ ಲೈಟಿನ ಒಂದು ಅಟ್ರಾಕ್ಷನ್, ಒಂದು ಲೈಟ್ ಬರ್ತಾ ಇದೆ, ಅಲ್ಲಿ ಫೈರ್ ಇದೆ. ಆ ಫೈರ್ಗೆ ಅದಕ್ಕೆ ಲೈಟ್ ಕಾಣಿಸುತ್ತೆ ಕಣ್ಣಿಂದ. ನೋಡಿದ ತಕ್ಷಣ ಅದೇನ್ ಮಾಡುತ್ತೆ, ಇಲ್ಲಿ ಲೈಟ್ ಇದೆ ಅಂತಂದು ಅದು ಓಡಿ ಹೋಗುತ್ತೆ. ಅಲ್ಲಿ ಅಗ್ನಿಯಲ್ಲಿ ಓಡಿ ಹೋದಾಗ ಅಲ್ಲಿ ಸುಟ್ಟು ಸಾಯ್ತಾ ಇದೆ. ಅದೇ ರೀತಿ ನೀವು ಮೀನುಗಳನ್ನ ನೋಡಿದ್ರ, ಮೀನ ಏನ್ ಮಾಡುತ್ತೆ, ಫಿಶ್, ನೀವು ಯೂಶಲಿ ಮಂಗಳೂರು ಸೈಡ್ ಎಲ್ಲ ನಿಮ್ಗೆ ಮೀನದ ತುಂಬಾ ಎಲ್ಲರಿಗೂ ಅದ್ರ ಬಗ್ಗೆ ಗೊತ್ತಾಗಿದೆ. ಸೊ ಮೀನಿಗೆ ಗಾಳ ಹಾಕ್ಬೇಕಂದ್ರೆ ಏನ್ ಮಾಡ್ತಾರ ಅವ್ರು, ಇದ್ರಲ್ಲಿ ಒಂದು ಇನ್ನೊಂದು ಮೀನನ್ನ ಹಾಕ್ತಾರ, ಇಲ್ಲ ಅಂದ್ರೆ ಏನಾದ್ರು ಒಂದು ರಸಭರಿತ ಒಂದು ಟೇಸ್ಟ್ಫುಲ್ ಐಟಮ್ಸ್ ನ ಹಾಕಿ ಅದ್ರಲ್ಲಿ ಬಿಡ್ತಾರೆ. ಬಿಟ್ಟಾಗ ಅದು ಮೀನ್ ಅದನ್ನ ತಿನ್ಲಿಕ್ಕೆ ಬಂದು ಅದು ಸಿಕ್ಕೊಂಡ್ಬಿಡ್ತು, ನಾಲಿಗೆ ರುಚಿ ಸಲುವಾಗಿ. ಸೊ ಅದೇ ರೀತಿ ಈ ರಾವಣ ಈಗ ರಾಮನ ಅಂತ ಉರಿಯಲ್ಲಿ ಸಿಕ್ಕೊಂಡ್ಬಿಟ್ಟ. ಸೊ ಅದಕ್ಕೆ ನಾವ್ ಏನಂತೀವಿ, ಇದು ಇನ್ನೊಂದು ಎಕ್ಸಾಂಪಲ್ ನಾವು ತಗೋಬಹುದು ಪ್ರಾಣಿಯಲ್ಲಿ. ನೀವು ಡಿಯರ್ ನೋಡಿದ್ರ, ಜಿಂಕೆ ಏನ್ ಮಾಡ್ತಾ ಇದೆ, ಜಿಂಕೆ ಹಿಡಿಯೋನು ತುಂಬಾ ಈಸಿಯಾಗಿ ಜಿಂಕೆನ ಹಿಡಿತಾರ ಅವ್ರು ಏನಿಲ್ಲ, ಒಂದ್ ಕಡೆ ನಿಂತ್ಕೊಂಡು ಫ್ಲೂಟ್ ಊದ್ತಾ ಇರ್ತಾರೆ, ಕೊಳಲನ್ನು ಊದ್ತಾ ಇರ್ತಾರೆ. ಆ ಕೊಳಲಿನ ನಾದಕ್ಕೆ ಜಿಂಕೆ ಏನ್ ಮಾಡುತ್ತೆ, ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂತ ನಾದಕ್ಕೆ ಬಂದು ಅಲ್ಲಿ ನಿಲ್ತೆ. ಅಲ್ಲಿ ನಿಂತಾಗ ಅದು ಜಿಂಕೆಗೆ ತುಂಬಾ ಆಕರ್ಷಣೆ ಆಗುತ್ತೆ.
ಅವನ ಹಿಡಿಯೋರು ಏನ್ ಮಾಡ್ತಾರೆ, ಈಸಿಯಾಗಿ ಕೊಳಲನ್ನ ಸೈಡ್ ಇಟ್ಬಿಟ್ಟು ಅದ್ರ ಮುಂದೆ ನಿಲ್ತಾನ. ಜಿಂಕೆ ಒಮ್ಮೆ ಅವ್ರನ್ನ ನೋಡುತ್ತೆ. ಅವ್ರನ್ನ ನೋಡಿದ ತಕ್ಷಣ ಜಿಂಕೆ ಅವಾಗ ಅನಿಸುತ್ತೆ, ಓ ನಾನ್ ಟ್ರ್ಯಾಪ್ ಆಗ್ಬಿಟ್ಟೆ ಅಂತಂದು. ಸಿಕ್ಕೊಂಡ್ಬಿಟ್ಟೆ ನಾನು, ಯಾಕಂದ್ರೆ ಅವ್ನು ಹಿಡಿಲಿಕ್ಕೆ ತುಂಬಾ ದೂರ ಇಲ್ಲ, ಅವನಿಗೆ ಜಿಂಕೆಗೆ ತುಂಬಾ ಹತ್ತಿರ ಇದೆ ಈಗ ಹಿಡಿಬಹುದು. ಆ ನೋಡಿದ ತಕ್ಷಣ ಅದೇನ್ ಮಾಡುತ್ತೆ, ಜಿಂಕೆ ಮತ್ತೆ ರಿವರ್ಸ್ ಓಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಏನಾಗ ಹಿಡಿತಾರ ಅಂತಂದು ಓಡಿ ಹೋಗ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಯಾವಾಗದು ಜಿಂಕೆ ರಿವರ್ಸ್ ಓಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ, ಮತ್ತೆ ಏನ್ ಮಾಡ್ತಾನೆ ಇವನು, ಫ್ಲೂಟ್ ತಗೊಂಡ ಕೊಳಲನ್ನು ತಗೊಂಡ ಮತ್ತೆ ಓದ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮತ್ತೆ ಓಡಿದಂತ ಜಿಂಕೆ ಮತ್ತೆ ರಿಟರ್ನ್ ಬರುತ್ತೆ. ಇದರಲ್ಲಿ ಅರ್ಥ ಏನಂತಂದ್ರೆ, ಈಸಿಯಾಗಿ ಜಿಂಕೆಯನ್ನ ಹಿಡಿಲಿಕ್ಕೆ ಇದೊಂದು ಸಾಧನವನ್ನ ಮಾಡುವುದು. ಯಾಕಂದ್ರೆ ಕಿವಿಗಳಿಂದ ಇಂದ್ರಿಯಗಳ ಆಕರ್ಷಣೆಯಾಗಿ ಜಿಂಕೆ ಅಲ್ಲಿ ಸಿಕ್ಕೊಂಡು. ಸೊ ಇದೇ ರೀತಿ ನಾವು ತುಂಬಾ ಈ ಜಗತ್ತಿನಲ್ಲಿ ಕ್ರಿಟಿಸೈಸ್ ನಾವು ನೋಡ್ತಾ ಇದೀವಿ, ಹೌದಲ್ರಿ? ಎಲ್ಲರಿಗೂ ಇರುತ್ತೆ ಅದು ಕಾಮನ್ ಆಗಿ. ಇಟ್ಸ್ ಫ್ಯಾಮಿಲಿಯಲ್ಲಿ ಇರಬಹುದು, ರಿಲೇಷನ್ಸ್ ಅಲ್ಲಿ ಇರಬಹುದು, ಆಮೇಲೆ ನಮ್ಮ ಫ್ರೆಂಡ್ಸ್ ನಲ್ಲಿ ಇರಬಹುದು, ಆಮೇಲೆ ನಾವು ಕೆಲಸದಲ್ಲಿ ಎಲ್ಲಾದ್ರೂ ಇರಬಹುದು. ಪ್ರತಿಯೊಂದು ಇದರಲ್ಲಿ ನಾವು ಕ್ರಿಟಿಸಿಸಮ್ ಕಾಣ್ತೀವಿ. ಒಂದ್ಸಾರಿ ಅಪ್ ಆಗ್ತೀವಿ, ಒಂದ್ಸಲ ಡೌನ್ ಆಗ್ತೀವಿ. ಇದು ಇದು ಸ್ವಾಭಾವಿಕ. ಈ ನಾವು ಜಗತ್ನಲ್ಲಿ ಇದೇವೆ ಅಂದ್ರೆ ಇದು ಸೊಸೈಟಿಲಿ ಸ್ವಾಭಾವಿಕ. ಸೊ ಅದನ್ನೇ ನಾವೇನ್ ಮಾಡ್ತೇವೆ, ಇದು ಒಂದ್ಸಾರಿ ನಮಗೆ ಬಹಳ ಅವ್ರು ಪ್ರೇಸ್ ಮಾಡಿಬಿಟ್ರೆ, ಗ್ಲೋರಿಫೈ ಮಾಡಿಬಿಟ್ರೆ ತುಂಬಾ ಬಿಡ್ತೀವಿ. ಅದೇ ರೀತಿ ಯಾರ ಕ್ರಿಟಿಸೈಸ್ ಮಾಡಿದ್ರೆ ಎಲ್ಲಿಯೋ ಒಂದ್ ಕಡೆ ನಮಗೆ ಡಿಸ್ಟ್ರೆಸ್ ಆಗ್ಬಿಡುತ್ತೆ. ಓ ನನಗೆ ಈ ತರ ಅವ್ರು ಕ್ರಿಟಿಸೈಸ್ ಮಾಡಿದ್ರು, ನನ್ನ ಜೀವನ ಏನಿದು ಸಾರ್ಥಕ ಇಲ್ಲ, ನಾನ್ ಬಿಟ್ಟು ಹೋಗ್ಬಿಡೋಣ ಅಂತಂದು ಎಷ್ಟೋ ಜನ ಮಾಡಿದವರು ಇದ್ದಾರೆ. ಸೊ ಅದಕ್ಕೆ ಇಂದ್ರಿಯಗಳನ್ನ ಯಾವಾಗ ನಾವು ಕಂಟ್ರೋಲ್ ಮಾಡ್ಲೇ ಇಲ್ಲ ಅಂತಂದ್ರೆ ಇವೆಲ್ಲವೂ ಸಾಧ್ಯ ಇದೆ. ಈಗ ನೀವು ಇನ್ನೊಂದು ನೋಡ್ತಾ ಇದ್ರೆ, ಈಗ ಬಂಬಲ್ ಬಿ ಅಂತ ನಾವ್ ಅಂತೀವಿ ಇಂಗ್ಲಿಷ್ ನಲ್ಲಿ, ಅದಕ್ಕ ಇನ್ನೊಂದು ಮರಕಟುಕ ಹುಳ ಅಂತ ಹೇಳ್ಬೋದು. ಸಾರಿ, ಮರಕಟುಕವಲ್ಲ, ಇನ್ನೊಂದು ಅದು ಅಟ್ರಾಕ್ಷನ್ ಆಗುತ್ತೆ ನೋಡಿ. ಇದಕ್ಕೆ ಜೇನು ಹುಳಕ್ಕೆ ಅದಕ್ಕೆ ಅಟ್ರಾಕ್ಷನ್, ಅದು ಜೇನಿಗೆ ಅಟ್ರಾಕ್ಷನ್ ಆಗುತ್ತೆ. ಆ ಜೇನು ತುಪ್ಪಗೆ ಅಟ್ರಾಕ್ಷನ್ ಆಗಿದೆ. ಏನ್ ಮಾಡುತ್ತೆ, ಕಮಲದ ಹೂವಿನಲ್ಲಿ ಅದು ಒಂದು ರಸಭರಿತವಾದ ಒಂದು ಇದಿರುತ್ತೆ. ಅದನ್ನ ಅಟ್ರಾಕ್ಷನ್ ಆಗಿ ಅದು ಅಲ್ಲಿ ಒಳಗಡೆ ಹೋಗುತ್ತೆ. ಕಮಲದ ಹೂವಿನಲ್ಲಿ ಅದು ಅಲ್ಲೇ ಸವಿಕು ಅಂತ ಅಲ್ಲೇ ಒಳಗೆ ಇರುತ್ತೆ. ಯಾವಾಗ ಸಂಜೆ ಆದ ತಕ್ಷಣ ಅದು ಕಮಲದ ಹೂ ಏನ್ ಮಾಡುತ್ತೆ, ಅದು ಒಳಗಡೆ ಹೋಗ್ಬಿಡುತ್ತೆ. ಹಿಂಗ ಆ ಪೆಟಲ್ಸ್ ಏನದಲ್ಲ, ಪೆಟಲ್ಸ್ ಒಳಗಡೆ ಹೋಗ್ಬಿಡುತ್ತೆ. ಒಳಗಡೆ ಹೋದಾಗ ಅದ ಬಂಬಲ್ ಬಿ ಏನಿದೆ ಒಳಗಡೆ ಸಿಕ್ಕೊಂಡ್ ಬಿಡುತ್ತೆ. ಸೊ ಎಲ್ಲಿವರೆಗೂ ಸಿಕ್ಕೊಂತತೆ, ಅಗೇನ್ ದ ಮಾರ್ನಿಂಗ್ ಆಗುವವರೆಗೂ ಅದು ಪೆಟಲ್ ಫೀ ಹಂಗೆ ಇರುತ್ತದ. ಪೆಟಲ್ಸ್ ಯಾವ್ದೋ ಕಮಲದ ಹೂವಿಂದ ಯಾವಾಗ ಬೆಳಿಗ್ಗೆ ಆದ ತಕ್ಷಣ ಮತ್ತೆ ಅದು ಪೆಟಲ್ಸ್ ಹಿಂಗ ತುಂಬಾ ಅಳ್ಕೊಂಡಾಗ ಅದ್ರೊಳಗೆ ಬಂಬಲ್ ಬಿ ಸತ್ತು ಹೋಗ್ಬಿಡುತ್ತೆ. ಯಾಕಂದ್ರೆ ಅದಕ್ಕೆ ಉಸಿರಾಟಕ್ಕೆ ಸಮಯನೇ ಇಲ್ಲ ಅಲ್ಲಿ. ಸೊ ಬಂಬಲ್ ಬಿ ತಾನ್ ಆಹಾರ ಹುಡ್ಲಿಕ್ಕೆ ಹೋಯ್ತು, ಅಲ್ಲಿ ಸಿಕ್ಕೊಂಡ್ಬಿಡ್ತೀವಿ ಅಂತಂದು ಇಲ್ಲಿ ಹೇಳ್ತಾರೆ. ಸೊ ಈ ರೀತಿ ನಾವು ಎಕ್ಸಾಂಪಲ್ ಏನ್ ನೋಡಿದಪ್ಪ ಅಂದ್ರೆ, ಒಂದು ಕಣ್ಣಿನ ಇಂದ್ರಿಯಗೆ, ಇನ್ನೊಂದು ನಾಲಿಗೆಗೆ, ಒಂದು ಕಿವಿಗೆ, ಮತ್ತು ಒಂದು ಮೂಗಿನ ಒಂದು ವಾಸನೆಗೆ, ಆಮೇಲೆ ಸ್ಪರ್ಶ. ಇನ್ನೊಂದು ನಾವು ಎಲಿಫೆಂಟ್ ಅನ್ನು ತಗೋಬಹುದು. ಈಗ ನಾವು ಆನೆ ಇದೆ, ಆನೆ ಏನ್ ಮಾಡುತ್ತೆ, ಆನೆ ಹಿಡಿಯೋನು ಏನ್ ಮಾಡ್ತಾನೆ, ಈಸಿಯಾಗಿ ಅವನು ಒಂದ್ ಕಡೆ ಸಾರಿ ಈಸಿಯಾಗಿ ಆನೆ ಏನ್ ಮಾಡ್ತಾನೆ, ಒಂದು ಹೆಣ್ಣಿನ ಒಂದು ಆನೆಯನ್ನ ಮುಂದೆ ಕಟ್ತಾರೆ. ಒಂದು ಮಧ್ಯ ಒಂದು ದೊಡ್ಡದು ಒಂದು ತೆಗ್ಗಿರುತ್ತೆ. ಇಲ್ಲಿಂದ ಆನೆಯನ್ನ ಬಿಡ್ತಾರ ಅವ್ರು. ಬಿಟ್ಟಾಗ ಈ ಆನೆ ಏನ್ ಮಾಡುತ್ತೆ, ಅದು ಫಿಮೇಲ್ ಆನೆಗೆ ಅಟ್ರಾಕ್ಷನ್ ಆಗಿ ಹೋಗ್ಬೇಕಾದ್ರೆ ಮಧ್ಯ ತೆಗ್ಗಿರುತ್ತೆ, ಆ ತೆಗ್ನಲ್ಲಿ ಬಿದ್ದು ಬಿಡುತ್ತೆ. ಸೊ ಹೀಗಾಗಿ ಆನೆಯನ್ನ ಹಿಡಿತಾನೆ. ದಟ್ ಇಸ್ ಆಲ್ ಸಿಂಪಲ್ ವೇಸ್. ಈಗ ನಾವು ಪ್ರಾಣಿಯಲ್ಲಿ ನೋಡ್ತಾ ಇದ್ದೇವೆ, ಇದು ತುಂಬಾ ತುಂಬಾ ಸಿಂಪಲ್ ವೇಸ್. ಸೊ ಇದೇ ರೀತಿ ನೀವು ಮನುಷ್ಯನಲ್ಲಿ ನೋಡಿದಾಗ, ಈ ನಮ್ಮ ಹ್ಯೂಮನ್ ಬೀಯಿಂಗ್ ನಲ್ಲಿ ನಾವು ನೋಡಿದಾಗ ಎಷ್ಟೋ ಜನ ಇದಾರೆ ಆತರ ಇದಾಗಿದ್ದು. ಸೊ ಈ ಅಜಾಮಿಳ ಕಥೆಯನ್ನ ನಾವು ಆಗಲೇ ಪ್ರಭು ಹೇಳ್ತಾ ಇದ್ದಾರೆ ನಿಮ್ಮ ತುಳು ಭಾಷೆಯಲ್ಲಿ. ಸೊ ಅಜಾಮಿಳ ಕಣ್ಣಿನಿಂದ ಅಟ್ರಾಕ್ಷನ್ ಅದ ಈಸ್ ಎ ಬ್ರಾಹ್ಮಣ, ವಾಸ್ ಎ ಬ್ರಾಹ್ಮಣ. ಅವ್ರು ಮಾಡುವಂತ ಎಲ್ಲಾ ಆಕ್ಟಿವಿಟಿ ಬ್ರಾಹ್ಮಣ ಆಕ್ಟಿವಿಟಿ ಇತ್ತು. ಬಟ್ ಅಜಾಮಿಳ ಎಲ್ಲೋ ಒಂದ್ ಕಡೆ ಅಟ್ರಾಕ್ಷನ್ ಆಗಿ ಅವರು ಇದಾದ್ರು. ಸೊ ಅದೇ ರೀತಿ ನಾವು ವಿಶ್ವಾಮಿತ್ರ ನೋಡಿದೀವಿ. ವಿಶ್ವಾಮಿತ್ರ ಬರೀ ಕಿವಿಯಲ್ಲಿ ಕೇಳಿ ಶಬ್ದದ ಮೇನಕೆಯ ಕಾಲಿನ ಒಂದು ಶಬ್ದವನ್ನು ಕಿವಿಯಿಂದ ಕೇಳಿ ಅವರು ಅಟ್ರಾಕ್ಷನ್ ಆದ್ರ. ಈಗ ಶೌವರಿಮಣಿ ಬಗ್ಗೆ ನೀವು ಕೇಳಿದ್ರ, ಭಾಗವತಂದಲ್ಲಿ ಬರುತ್ತೆ ಇದು. ಸೊ ಅಲ್ಲಿ ಅವರು ಕೆಳಗಡೆ ಭೂಮಿ ನೀರಿನಲ್ಲಿ ಹೋಗಿ, ಎಲ್ಲರೂ ಯೂಶಲಿ ತಪಸ್ಸು ಎಲ್ಲಿ ಮಾಡ್ತಾರೆ, ಭೂಮಿ ಮೇಲೆ ಮಾಡ್ತಾರೆ. ಬಟ್ ಶೌವರಿಮಣಿ ಅಲ್ಲಿ ಡಿಸ್ಟರ್ಬ್ ಆಗುತ್ತಂತ ಹೇಳಿ ನೀರಿನ ಕೆಳಗಡೆ ಹೋಗಿ ಕುಂತ ತಪಸ್ ಮಾಡ್ತಾ ಇದ್ರು ಅವರು. ಸೊ ಅಷ್ಟು ಕಂಟ್ರೋಲಿಂಗ್ ಮೈಂಡ್ ಇತ್ತು ಅವರು ಶೌವರಿಮನಿಗೆ. ಸೊ ಅಂತವ್ರು ಅಲ್ಲಿ 2 ಫಿಶ್ಗಳು ಒಂದಕ್ಕೊಂದು ಆಕರ್ಷಣೆಯಾಗಿ ಇದನ್ನ ಮಾಡ್ತದ, ಅದನ್ನ ನೋಡಿಬಿಟ್ಟು ಇವ್ರು ಏನ್ ಮಾಡಿದ್ರು, ಮೇಲೆ ಬಂದು ಮತ್ತೆ 50 ರಾಣಿಯರನ್ನ ಮದುವೆ ಆಗಿ ಮತ್ತೆ ಅವ್ರನ್ನ ಸಂಸಾರ ಮಾಡಿದ್ರು. ಸೊ ಈ ರೀತಿ ನಾವು ಒಂದಾದ ಒಂದು ನಂತರ ನಾವು ಈ ತುಂಬಾ ಎಕ್ಸಾಂಪಲ್ಸ್ ನಾವು ನೋಡಬಹುದು, ಪ್ರಾಣಿಯಲ್ಲಿ ನೋಡ್ಬೋದು, ಮನುಷ್ಯರಲ್ಲಿ ನೋಡ್ಬೋದು. ಸೊ ಹೀಗಾದ್ರೆ ಈ ಮನಸ್ಸನ್ನ ಹೇಗೆ ನಿಗ್ರಹ ಮಾಡೋಕ್ಕಾಗುತ್ತೆ? ಈಗ ಸಪೋಸ್ ನಾವ್ ಹೇಳ್ತಾ ಇದೀವಿ, ಈಗ ಈ ದುಷ್ಟದ್ಯುಮ್ನ ದ್ರೋಣಾಚಾರ್ಯ ಬಗ್ಗೆ ಕತೆ ಬರುತ್ತಲ್ಲಿ. ಸೊ ಅವಾಗ ಅವ್ರ ದ್ರುಪದ ಮಹಾರಾಜ್ ಏನ್ ಮಾಡಿದ, ದ್ರೋಣಾಚಾರ್ಯಗೆ ಅವ್ರಿಗೆ ಇಬ್ಬರಿಗೆ ಕಲಹ ಇತ್ತು.
ಆ ಕಲದ ಮೇಲೆ ದ್ರೋಣಾಚಾರ್ಯನ ಅವ್ರನ್ನ ಹೊಡಿಬೇಕಾಗಿತ್ತು, ಹೌದಲ್ರಿ? ಸೊ ಯಾರನ್ನ ನಾ ತಯಾರ್ ಮಾಡ್ಬೇಕಂದ್ರೆ ತನ್ನಗ ಒಂದು ಸ್ವಂತ ಒಂದು ಮಗನ್ನ ಹುಟ್ಟಿಸಿ ಅದರಿಂದ ನಾನು ಇವನ್ನ ದ್ರೋಣಾಚಾರ್ಯನ ಹೊಡಿಬೇಕಂತಂದು ಪ್ಲಾನ್ ಮಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಅವ್ರ ಯಜ್ಞ ಯಾರಾದ್ರೂ ಯಜ್ಞ ಮಾಡ್ತಾರ, ಒಂದು ಒಳ್ಳೆಯ ಪವರ್ಫುಲ್ ಮಗು ಬೇಕಾಗಿದೆ ಅಂತಂದ ಅವರು ದ್ರುಪದ ಮಹಾರಾಜ ಎಲ್ಲಾ ಕಡೆ ಸುತ್ತಾ ಇದ್ರು. ಸುತ್ತೋಕಾದ್ರ ಅವ್ರಿಗೆ ಒಂದ್ ಕಡೆ ಒಬ್ರು ಬ್ರಾಹ್ಮಣ ಹೇಳಿದ್ರ, ಇಲ್ಲಪ್ಪ ನಾನು ಹಿಂಗೆ ಅವ್ರಿಗೆ ಯಜ್ಞ ನನಗೊಂದು ಮಗು ಬೇಕಾಗಿದೆ, ಪವರ್ಫುಲ್ ಮಗು, ಅದಕ್ಕೆ ನಾನು ಇದು ದ್ರೋಣಾಚಾರ್ಯನ ಆ ಕೊಲೆ ಮಾಡ್ಲಿಕ್ಕೆ ಹುಟ್ಟುವಂತ ಒಂದು ಮಗು ಬೇಕಾಗಿದೆ ನನಗೆ ಅಂತ. ಅದಕ್ಕೆ ಯಾವ ಬ್ರಾಹ್ಮಣ ಒಪ್ತಾ ಇಲ್ಲ. ಯಾರು ಒಪ್ತಾರೆ ಹೇಳ್ರಿ? ಇಂತ ಒಳ್ಳೆ ಕೆಲ್ಸಕ್ಕಾದ್ರೆ ಒಪ್ತಾರೆ. ಸೊ ಇಂತ ಎಲ್ಲ ಕೆಲ್ಸಕ್ಕೆ, ಕೃತ್ಯ ಕೆಲ್ಸಕ್ಕಾದ್ರೆ ಅವ್ರು ಒಪ್ಪಂಗಿಲ್ಲ. ಸೊ ಅವಾಗ ಇವ್ರೇನ್ ಮಾಡಿದ್ರ, ದ್ರುಪದ ಮಹಾರಾಜ ಹಂಗೆ ಹೋಗ್ತಾ ಇದ್ರು, ಯಾರಾದ್ರೂ ಸಿಗ್ತಾರ ಅಂತಂದು ಹೋಗ್ತಾ ಇದ್ದಾಗ ಒಬ್ಬ ಬ್ರಾಹ್ಮಣ ಹೇಳಿದ, ಇಲ್ಲ ಅಲ್ಲಿ ಸ್ವಲ್ಪ ಮುಂದೆ ನೋಡಿ, ಅಲ್ಲೊಂದು ಇದೆ ಆಶ್ರಮ ಇದೆ, ಅಲ್ಲಿ ಒಬ್ರು ಬ್ರಾಹ್ಮಣ ಇದಾರೆ, ಆ ಬ್ರಾಹ್ಮಣ ಅವ್ರು ಮಾಡ್ಬೋದು, ನೀವು ಅವ್ರಿಗೆ ಹೋಗಿ ಕೇಳಿ ಅಂತ ಹೇಳಿದ್ರು. ಹೌದಾ, ಅವ್ರು ಮಾಡ್ತಾರ ಅಂದ್ರೆ ಒಳ್ಳೇದಾಯ್ತು ಅಂತಂದು ಇವ್ರು ಅಲ್ಲಿ ಹೋದ್ರು. ಅಲ್ಲಿ ಹೋಗಿ ಅವ್ರಿಗೆ ಕೇಳಿದ್ರ, ಕೇಳಿದ ತಕ್ಷಣ ಅವ್ರು ಎಗ್ರಿ ಆದ್ರ, ಓಕೆ ನಾನು ಯಜ್ಞನ ನಾನ್ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಇವ್ರು ಹೊಳ್ಳಿ ಬಂದ ಈ ಬ್ರಾಹ್ಮಣಿಗೆ ಕೇಳಿದ್ರ, ಯಾಕೆ ನೀನು ಪರ್ಫೆಕ್ಟ್ ಆಗಿ ಹೇಳಿದೆ ಅವ್ರು ಮಾಡ್ತಾರ ಅಂತಂದ್ ಕೇಳಿದ್ರ. ಅವ್ರು ಕೇಳಿದಾಗ ಅವ್ರು ಏನ್ ಹೇಳ್ತಾರೆ, ಯಾಕಂದ್ರೆ ಅವ್ರು ಏನಿದಾರೆ ಒಂದ್ಸಾರಿ ಆಹಾರವನ್ನ ನೈವೇದ್ಯ ಮಾಡ್ಲಾರ್ದ ಆಹಾರವನ್ನ ಸೇವಿಸಿದ್ರು. ನಾನ್ ನೋಡಿದೆ ನನ್ನ ಕಣ್ಣಿಂದ. ಯಾರಾದ್ರೂ ಭಗವಂತನಿಗೆ ನೈವೇದ್ಯ ಮಾಡ್ಲಾರ್ದ ಆಹಾರವನ್ನು ಸೇವಿಸ್ತಾರೆ, ಅವರಿಗೆ ಆಸಕ್ತಿ ಕಡಿಮೆ ಆಗುತ್ತೆ. ಇಲ್ಲಿ ಏನ್ ಹೇಳ್ತಾರೆ, ಅದಕ್ಕೆ ಹೇಳ್ತಾರೆ ಪ್ರಸಾದ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ಈಗ ಸಪೋಸ್ ನಾವು ಪ್ರಸಾದವನ್ನ ನಾವು ಈ ಕಂಟಿನ್ಯೂ ಆಗಿ ಒಬ್ರ ಕೈಯಿಂದ ನಾವು ಪ್ರಸಾದ ತಿಂದ್ರೆ ಅದು ಇರುವಂತ ಪ್ರಜ್ಞೆ, ಅವ್ರು ಇರುವಂತ ಪ್ರಜ್ಞೆ ನಮಗೆ ಟ್ರಾನ್ಸ್ಫರ್ ಆಗುತ್ತೆ. ಅದೇ ರೀತಿ ನಾವು ಪ್ರಸಾದ ಈಗ ನಾವು ನೋಡ್ತೀವಿ, ಯೂಶಲಿ ನಾವು ಹೋಟೆಲ್ನಲ್ಲಿ ಅಲ್ಲಿ ಇಲ್ಲಿ ಊಟ ಮಾಡ್ತೀವಿ, ಹೌದಲ್ರಿ? ಮಾಡುವಂತ ವ್ಯಕ್ತಿಯ ಏನ ತಿಳುವಳಿಕೆ ಇದೆ, ವ್ಯಕ್ತಿಯ ಒಂದು ಪ್ರಜ್ಞೆ ಇದೆ, ಅವ್ರು ಮಾಡುವಂತ ಅವ್ರ ಕರ್ಮಗಳಿದಾವೆ, ದ್ಯಾಟ್ ವಿಲ್ ಟ್ರಾನ್ಸ್ಫರ್ ಟು ಅಸ್. ಸೊ ಅದಕ್ಕೆ ನಾವು ಎಲ್ಲಿಯಾದ್ರೂ ಹೋದ್ರೆ ಎದಕ್ಕೆ ಪ್ರಸಾದ ಅಂತ ಕೇಳ್ತಾರಂತಂದ್ರೆ, ಪ್ರಸಾದದಲ್ಲಿ ಇರುವಂತ ಗುಣಗಳು, ಭಕ್ತರಲ್ಲಿ ಇರುವಂತ ಗುಣಗಳು ಅದು ಪರಿವರ್ತನೆ ಆಗುತ್ತೆ. ಸೊ ಹೀಗಾಗಿ ಪ್ರಸಾದ ಸೇವನೆ ತುಂಬಾ ಇಲ್ಲಿ ತುಂಬಾ ಒಂದು ಒತ್ತನ್ನು ಕೊಟ್ಟಿದ್ದಾರೆ. ವಿಷೇರ ಅಣ್ಣ ಕೈಲ ಮಲಿನ ಆಯ ಮಣ್ಣ, ಮಲಿನ ಮನ ಹೊಯ್ಲೆ ಸ ಕೃಷ್ಣರ ಸ್ಮರಣ. ಸೊ ಈಗ ಸಪೋಸ್ ನಾವು ಏನಾದ್ರೂ ಆಹಾರವನ್ನು ನಾವು ಯಾರ ಕೈಲಿಂದ ತಿಂದಪ್ಪ ಅಂದ್ರ ಅದು ಮಲಿನ, ಮನಸ್ಸು ಏನಾಗುತ್ತೆ, ಮಲಿನ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಮನಸ್ಸನ್ನ ನೀವು ಹತೋಟಿಯಲ್ಲಿ ಇಡ್ಬೇಕಂತಂದ್ರೆ ಇಲ್ಲಿ ಅಂತಾರ್ರಿ, ಮಲಿನ ಮನ ಹೊಯ್ಲೆ ಕೃಷ್ಣರ ಸ್ಮರಣ. ಅದನ್ನ ನಾವು ಪ್ರಸಾದವನ್ನು ತಿಂದಾಗ ಕೃಷ್ಣನ ಸ್ಮರಣವನ್ನ ನಾವು ಯಾವಾಗಲೂ ಮಾಡಬಹುದು ಅಂತ ಹೇಳ್ತಾರೆ ಇಲ್ಲಿ. ಸೊ ಹೀಗಾಗಿ ನಾವು ಪ್ರಸಾದವನ್ನ ತಿನ್ಬೇಕಾದಾಗ ನಾವು ಭಗವಂತನ ಒಂದು ನೈವೇದ್ಯ ಹಿಡಿದ ಮೇಲೆ ಪ್ರಸಾದವನ್ನ ತಿನ್ಬೇಕು. ಸೊ ಈಗ ನಾವು ಅದೇ ರೀತಿ ನಾವು ನೋಡ್ತಾ ಇದ್ದೀವಿ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನಿದೆ, ಯೂಶಲಿ ಸೋಷಿಯಲ್ ಮೀಡಿಯಾ ಹೇಗಿರುತ್ತೆ, ಈಗ 3G 4G 5G ಬಂದ್ರು ನಮ್ಗೆ ಸಮಾಧಾನ ಇಲ್ಲ. ಕಂಟಿನ್ಯೂ ಆಗಿ ನಾವು ಮನಸ್ಸನ್ನ ಡಿಸ್ಟ್ರಾಕ್ಷನ್ ಆಗ್ತಾ ಇದೆ. ಬೆಳಗ್ಗೆಯಿಂದ ಸಾಯಂಕಾಲ ಎದ್ದ ತಕ್ಷಣ ನಮಗೆ ಮೊಬೈಲ್ ಬೇಕು, ಅಲ್ಲಿಂದನೇ ಆಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮಲಗೋವರೆಗೂ ಅದ ಲಾಸ್ಟ್ ನಮ್ದು ಆಕ್ಟಿವಿಟಿ ಅದ ಮೊಬೈಲ್ ನೋಡಿ ಮಲ್ಕೊಳ್ಳೋದು. ಓಕೆ, ಅದ್ರಲ್ಲಿ ಕಮೆಂಟ್ಸ್ ಮಾಡೋದಾಯ್ತು, ಅದ್ರಲ್ಲಿ ಏನೋ ಗ್ರೇಸ್ ಮಾಡೋದಾಯ್ತು. ಸೊ ಇದು ನಾಟ್ ಓನ್ಲಿ ಒನ್, ಅದ್ರೊಳಗೆ ಒಂದೇ ಇಲ್ಲ, ಅದ್ರ ಮುಖಾಂತರ ತುಂಬಾ ಆಕ್ಟಿವಿಟೀಸ್ ಮಾಡ್ತಾ ಇದಾರೆ ಅವ್ರು. ಈಗ ಅದಕ್ಕೆ ನೋಡಿ, ಯಾಕಂದ್ರೆ ಇವೆಲ್ಲ ಶಾರ್ಟ್ಸ್ ಅವೆಲ್ಲ ಯಾಕೆ ಬರ್ತಾ ಇದಾವ ಅಂತಂದ್ರೆ, ಈ ಒಂದು ಯೂಟ್ಯೂಬ್ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ನೋಡ್ಲಿಕ್ಕೂ ಮನುಷ್ಯನಿಗೆ ಸಮಯ ಇಲ್ಲ. ಸೊ ಅದಕ್ಕೆ ಅವ್ರು ಶಾರ್ಟ್ಸ್ ಮಾಡಿಬಿಡ್ತಾರೆ, ಇಮಿಡಿಯೇಟ್ ಆಗಿ ಮನಸ್ಸನ್ನ ಡಿಸ್ಟ್ರಾಕ್ಟ್ ಮಾಡ್ಕೊಂತ ಹೋಗ್ತಾರೆ. ಸೊ ಈ ರೀತಿ ರಾವಣನ ಏನ್ 10 ಇದನ್ನ ಹೇಳ್ತಾರೆ, 5 ಕರ್ಮೇಂದ್ರಗಳು 5 ಜ್ಞಾನೇಂದ್ರಗಳು. ಸೊ ಯಾವಾಗ ನಾವು ಇವನ್ನ ನಾವು ಕರ್ಮೇಂದ್ರಗಳು ಮತ್ತು ಜ್ಞಾನೇಂದ್ರಗಳನ್ನ ಭಗವಂತನಡಿಗೆ ತಗೊಂಡ್ ಬರ್ತೀವಿ, ಅವಾಗ ನಾವು ಕಂಟ್ರೋಲ್ ಅಲ್ಲಿ ಇರಬಹುದು. ಇಲ್ಲಪ್ಪ ಅಂತಂದ್ರೆ ಅನ್ಕಂಟ್ರೋಲ್ ಮೈಂಡ್ ಅಂತ ಹೇಳ್ತಾರೆ, ಇದು ನಮ್ಮ ಹತ್ರ ಇಲ್ಲ. ಅದಕ್ಕೆ ಭೌತಿಕ ಇಚ್ಛೆ ಇದ್ದವರು ಈಗ ನಾವು ಹುಡುಕ್ಲಿಕ್ಕೆ ಹೋಗ್ತಾರೆ, ಅವರು ಎಲ್ಲಿ ನಮಗೆ ಸ್ವಾದ ಸಿಗುತ್ತೆ, ಎಲ್ಲಿ ನಮಗೆ ಎಂಜಾಯ್ ಮಾಡ್ಬೋದು, ಎಂಜಾಯ್ ಪ್ರಪೆನ್ಸಿಟಿ ಎಲ್ಲಿ ಮಾಡ್ಬೋದು ಅಂತಂದು ಇದರಲ್ಲಿ ಅವರು ತಲ್ಲಿನಾಗಿರ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ, ಅಯೋಗ್ಯ ಅಂತಂದ್ರೆ ಯೋಗ್ಯ ಇರ್ಲಾದವ್ರಿಗೆ ಅಯೋಗ್ಯ ಅಂತಾರೆ. ಅದೇ ರೀತಿ ಅಯೋಧ್ಯ ಅಂದ್ರೆ ಎಲ್ಲಿ ಯುದ್ಧ ಇಲ್ಲ ಅದು ಅಯೋಧ್ಯ. ಸೊ ಯಾವಾಗ ಎಲ್ಲಿವರೆಗೂ ನಮ್ಮ ಹೃದಯದಲ್ಲಿ ಕಲ್ಮಶಗಳು ಇದಾವೆ ಅಲ್ಲಿವರೆಗೂ ನಾವು ಈ ಜಗತ್ತನ್ನ ನಾವು ಬಿಟ್ಟು ಪಾರ್ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿವರೆಗೂ ನಾವು ಇದೇ ರೀತಿಯಲ್ಲಿ ಹೊಂದಾಣಿಕೆ ಹೊಂದ್ಕೊಂಡು ನಮ್ಮ ಜೀವನವನ್ನ ಇದೇ ರೀತಿ ಮುಂದೆ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ. ಸೊ ಇಲ್ಲಿ ಏನ್ ಹೇಳ್ತಾರೆ, ಈಗ ಸಪೋಸ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದಾರೆ. ಈಗ ಎಲ್ಲಿವರೆಗೂ ನಮ್ಮ ಕಾಲಲ್ಲಿ ಸಪೋಸ್ ನಾವು ಈಗ ಶೂಸ್ ಅಲ್ಲಿ ಹಾಕ್ಬಿಟ್ಟಿದೀವಿ, ಶೂಸ್ ಹಾಕೊಂಡು ನಾವು ಹಾದಿಯಲ್ಲಿ ಹೋಗ್ತಾ ಇದೀವಿ,
ಹಾದಿಯಲ್ಲಿ ಹೋಗ್ಬೇಕಾದ್ರೆ ಮರಳು ಗಾಡಿನಲ್ಲಿ ಇರ್ಬೋದು, ಇಲ್ಲ ಎಲ್ಲಾರು ಒಂದು ಮಳ್ಳ ಹತ್ರ ಹೋದಾಗ ಒಂದು ಹಳ್ಳ, ಒಂದು ಚಿಕ್ಕದೊಂದು ಸ್ಟೋನ್ ನಮ್ ಕಾಲಲ್ಲಿ ಹೋಗುತ್ತೆ, ಶೂಸ್ ನಲ್ಲಿ. ನಾವ್ ಹಂಗೆ ನಡ್ಕೊಂತ ಹೋಗ್ಬೇಕಾದಾಗ ಅದು ನಮ್ಗೆ ಹಂಗೆ ಹೋಗ್ತಾ ಇರ್ತದೆ ಕೆಳಗಡೆ, ಹೌದಾ? ಎಲ್ಲಿವರೆಗೂ ಅದು ಹೋಗ್ತಾ ಇರುತ್ತೆ, ನಾವು ಎಲ್ಲಿವರೆಗೂ ತೆಗೆಯಲ್ಲ ಅಲ್ಲಿವರೆಗೂ ಹೋಗ್ತಾ ಇರುತ್ತೆ. ಈ ಒಂದು ನಾವು ಗೋಲ್ಡ್ ಮತ್ತ ಆ ಬೆಳ್ಳಿಯ ಮೇಲೆ ಅಡ್ಡಾಡಿದ್ರು ಸಹ ನಮ್ ಕಾಲಲ್ಲಿ ನಾವು ಪೇನ್ ಇರುತ್ತೆ. ಸೊ ಇದೇ ರೀತಿ ಎಲ್ಲಿವರೆಗೂ ನಾವು ಹಳ್ಳನ ತೆಗೆದು ನಾವು ಒಗೆಯಂಗಿಲ್ಲ, ಅಲ್ಲಿವರೆಗೂ ನಮಗೆ ಇದೇ ಕಷ್ಟ ಇರುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಅದಕ್ಕೆ ನಮ್ಗೆ ಏನಾಗಿದೆ ಅಂತಂದ್ರೆ, ನಾವು ಬೇರೆಯವ್ರ ಮೇಲೆ ಕಂಪ್ಲೇಂಟ್ ಮಾಡೋದ್ರಲ್ಲಿ ನಾವು ತಲ್ಲೀನಾಗಿದ್ದೀವಿ. ಸೊ ಯಾವಾಗ ಒಳ್ಳೇದಾಗುತ್ತೆ ನಮ್ಮ ಹೆಸರು ತಗೋದು, ಕೆಟ್ಟದಾಗ ಇನ್ನೊಬ್ರಿಗೆ ನಾವು ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ. ಸೊ ಈಗ ಇನ್ನೊಂದು ಎಕ್ಸಾಂಪಲ್ ಇಲ್ಲಿ ಏನಂತ ಹೇಳ್ತೀವಿ ಅಂತಂದ್ರೆ, ಈಗ ಒಂದು ಮಗು ಪಕ್ಕದಲ್ಲೇ ಕೂತಿರ್ತೈತಿ, ಅವ್ರ ತಂದೆ ಕಾರ್ ಓಡಿಸ್ತಾ ಇರ್ತಾರೆ. ಯಾವಾಗ ಕಾರ್ ಓಡಿಸ್ಬೇಕಾದ್ರೆ ತಂದೆ ತುಂಬಾ ಏಕಾಗ್ರತೆಯಿಂದ ಕಾರ್ ಓಡಿಸ್ತಾ ಇರ್ತಾರೆ. ಆ ಮಗು ಹಾದಿಯಲ್ಲಿ, ನಿಮ್ಗೆಲ್ಲರಿಗೂ ಕಾಮನ್ ಎಕ್ಸಾಂಪಲ್ ಇದೆ, ಆ ಪಕ್ಕದಲ್ಲಿ ಕುಂತ ಮಗು ಏನ್ ಮಾಡ್ತಾ ಇತ್ತೆ, ಅಪ್ಪ ಇಲ್ಲಿ ನೋಡು, ಅಪ್ಪ ಇಲ್ಲಿ ನೋಡು, ಅಪ್ಪ ಇಲ್ಲಿ ನೋಡು ಅಂದ್ರೆ ಏನಾರು ಒಂದು ಇದನ್ನ ತೋರಿಸ್ತಾ ಇತ್ತು ಕಾರ್ ಹೋಗ್ಬೇಕಾದ್ರೆ. ಸೊ ಅದನ್ನ ಪೆಟ್ರೋಲ್ ನೋಡು, ಇಲ್ಲಿ ಒಂದು ಇದು ಮ್ಯೂಸಿಯಂ ಇದೆ ನೋಡು, ಇದೆ ನೋಡು ಅಂತ ಆ ಮಗು ಅವಾಗ ಹೇಳ್ತಾ ಇರ್ತದೆ. ತಂದೆ ಕಾರ್ ಓಡಿಸೋನು ಅದನ್ನೇ ನೋಡ್ಕೊಂತ ಹಿಂಗ್ ಹೋದ್ರೆ ಏನಾಗುತ್ತೆ, ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಅವನು ಬರೀ ಕೇಳ್ತಾ ಇರ್ತಾನೆ, ಓಕೆ ಅಪ್ಪ ಇದನ್ನ ನೋಡಕ ಓಕೆ, ಅಪ್ಪ ಇದನ್ನ ನೋಡು ಓಕೆ ಅಂತಾನೆ, ಬಟ್ ತನ್ನ ಕಾರ್ಯದಲ್ಲೇ ಮಗ್ನಾಗಿರ್ತಾನೆ. ಸೊ ಇದು ನಮ್ಮ ಕೃಷ್ಣ ಪ್ರಜ್ಞೆ. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕಾದ್ರೆ ಈ ತರ ತುಂಬಾ ಡಿಸ್ಟ್ರಾಕ್ಷನ್ ಆಗ್ತಾ ಇರ್ತವೆ. ಬಟ್ ನಾವು ಯಾವತ್ತೂ ನಮ್ಮ ಒಂದು ಏಕಾಗ್ರತೆಯನ್ನ ನಾವು ಬಿಡಬಾರ್ದು, ಅದನ್ನ ಕಂಟಿನ್ಯೂಯೇಷನ್ ಆಗಿ ಇಟ್ಕೋಬೇಕು. ಅದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ಯಾವಾಗ್ಲೂ ಈ ನಾವು ರಿಯಾಕ್ಟ್ ಏನ್ ಮಾಡ್ತೀವಿ, ರಿಯಾಕ್ಟ್ ಮಾಡೋದ್ರಲ್ಲಿ ನಾವು ಇಂಟೆಲಿಜೆಂಟ್ ಉಪಯೋಗ ಮಾಡ್ಬೇಕು, ಬುದ್ಧಿಯನ್ನು ಉಪಯೋಗ ಮಾಡ್ಬೇಕು. ಈಗ ನೀವು ನೋಡ್ತಾ ಇದ್ದಾರೆ, ದುರ್ಯೋಧನ ಮತ್ತು ಆಮೇಲೆ ಯುಧಿಷ್ಠರ ನೋಡಿದೀವಿ. ಯುಧಿಷ್ಠರ ಅವ್ರಿಗೆ ಹೀರೋ ತರ ಇದ್ದಾರೆ ಯುಧಿಷ್ಠರ ಆಕ್ಚುಲಿ. ಬಟ್ ಹೀರೋಗೆ ಯಾವಲ್ಲ ನೀವು ಸಿನಿಮಾದಲ್ಲಿ ನೋಡಿದಾಗ ಹೆಂಗಿರುತ್ತೆ, ಹೀರೋ ಮೊದಲನೇ ಇದ್ರಾಗ ತುಂಬಾ ಅವ್ರಿಗೆ ತೊಂದರೆ ಆಗ್ತಾ ಇರ್ತವೆ. ಸಿನಿಮಾದಲ್ಲೂ ಅದೇ ತರ ತೋರಿಸ್ತಾರೆ. ಕೊನೆಗೆ ಹೀರೋ ಬಿಕಮ್ ಹೀರೋ, ಹೌದಲ್ಲ? ಅವ್ರ ಕೊನೆಗೆ ಅವನು ಒಳ್ಳೆ ಒಂದು ಹೀರೋ ಆಗಿ ಉಳಿದ್ಬಿಡ್ತಾನೆ. ಸೊ ಈ ತರ ಈಗ ವಿಲನ್ ಯಾವ ತರ ಇರ್ತಾರೆ, ಮೊದಲನೇಗೆ ಅವು ತುಂಬಾ ಒಂದು ಎಲ್ಲ ಸುಖ ಅನುಭವಿಸ್ತಾ ಇರ್ತಾರೆ, ಕೊನೆಗೆ ಅವರಿಗೆ ಹತಾಶೆ ಆಗ್ತಾರೆ. ಅದೇ ರೀತಿ ನೀವು ದುರ್ಯೋಧನ ನೋಡಿರ್ಬೋದು. ದುರ್ಯೋಧನ ಅಪುಲಂಟ್ ಇತ್ತು, ಅವನಿಗೆ ಎಲ್ಲಾ ಐಶ್ವರ್ಯ ಭಾಗ್ಯ ಇತ್ತು, ಎಲ್ಲಾ ಇತ್ತು. ಎದುರಿಗೆ ಕೃಷ್ಣ ಇದ್ರು ಸಹ ಅವ್ರ ದುರ್ಯೋಧನ ಎಕ್ಸೆಪ್ಟ್ ಮಾಡಕ್ ಆಗ್ಲಿಲ್ಲ, ಇವ್ ಭಗವಂತ ಅಂತ ಹೇಳಿ. ಹೌದು, ಅಂತ ದುರ್ಯೋಧನಿಗೆ ಕೊನೆಗೆ ಏನಾಯ್ತು, ಬಿಕಾಸ್ ಆಫ್ ಅನ್ಕಂಟ್ರೋಲ್ ಮೈಂಡ್, ದುರ್ಯೋಧನ ಈ ಫುಲ್ ಇಡೀ ಕಿಂಗ್ಡಮ್ ಅನ್ನೇ ಹಾಳು ಮಾಡಿದ. ಅವನ ಇರುವಂತ ಒಂದು 100 ಚಿಲ್ಡ್ರನ್, ಅವ್ರ ಬ್ರದರ್ಸ್ ಎಲ್ಲಾ ಇದ್ರ, ಆಮೇಲೆ ಅವರೆಲ್ಲಾ ಹಾಳಾದ್ರು. ಸೊ ಎಲ್ಲರೂ ತಾನು ಒಬ್ಬನೇ ಸಾಯ್ದಲ್ದೆ ಉಳಿದವ್ರೆಲ್ಲರೂ ತಗೊಂಡು ತಾನು ಸತ್ತ ಅಂತೇಳಿ ಹೇಳ್ತಾರೆ. ಸೊ ಇನ್ನೊಂದ್ ಕಡೆ ನಾವು ಹೇಳ್ತೀವಿ ಎಕ್ಸಾಂಪಲ್, ಅಲೆಕ್ಸಾಂಡರ್ ದ ಗ್ರೇಟ್, ನೀವೆಲ್ಲ ಕೇಳಿರ್ಬೋದು ಅಲೆಕ್ಸಾಂಡರ್ ಎಷ್ಟು ಪವರ್ಫುಲ್ ಇದ್ದ. ಸೊ ಅಲೆಕ್ಸಾಂಡ್ರ ಅವನಿಗೆ ಗೊತ್ತಿತ್ತು, ನಾನು ದೇಶವನ್ನು ನಾನು ಯುದ್ಧ ಮಾಡಿ ಇಲ್ಲಿ ಬಂದಿದ್ದೀನಿ, ನನ್ನ ಸೋಲ್ಸೋರು ಯಾರು ಇಲ್ಲ ಅಂತಂದು ಒಂದ್ ಕಡೆ ಹಾಕಿ ಕುಂತಿದ್ದಾವ ಅಲೆಕ್ಸಾಂಡರ್. ಕುಂತಾಗ ಅಲ್ಲಿ ಒಂದು ಮುಂದೆ ಒಂದು ಸಣ್ಣದ ಒಂದು ಆಶ್ರಮ ಇತ್ತು. ಆ ಆಶ್ರಮದಲ್ಲಿ ಒಬ್ರು ಸ್ವಾಮೀಜಿ ಕೂತಿದ್ರು. ಆ ಸ್ವಾಮೀಜಿಗೆ ಫುಲ್ ಮೆಡಿಟೇಷನ್ ದಲ್ಲಿ ಇದ್ರು. ಇವನ್ ಕಳ್ಸಿದ, ಅವ್ನು ಹೋಗಿ ಕರಿಯವನ್ನ ಅಂತಂದು ಹೇಳಿ ಕಳ್ಸಿದ, ಏನೋ ಇವ್ರು ಸೋಲ್ಜರ್ಸ್ ಅನ್ನ. ಸೊ ಇದ್ದ ಸೋಲ್ಜರ್ಸ್ ಅವ್ರ ಹತ್ರ ಹೋದ್ರು ಒಳಗಡೆ. ಹೋಗಿ, ಸ್ವಾಮೀಜಿ ನಮ್ಮ ರಾಜ ಕರಿತಾ ಇದ್ದಾನೆ, ಅಲೆಕ್ಸಾಂಡರ್ ದ ಗ್ರೇಟ್, ಬನ್ನಿ ಹೊರಗಡೆ ಅಂತ ಕೇಳಿದವನು. ಅವನಂದ, ನಿನ್ ರಾಜಾಗ ಇಲ್ಲೇ ಕರಿ ಅಂತ ಹೇಳಿದ. ಅಂದ್ಕೊಂಡ ಮತ್ತೆ ಅವನಿಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಇವ್ರು ಬಂದ್ ಹೇಳಿದ್ರ ಅಲೆಕ್ಸಾಂಡರ್ಗೆ, ಎಲ್ಲ ನಿಮ್ಗೆ ಬಾ ಅಂತ ಇದ್ದಾನ ಅಂತ. ಅದಕ್ಕೆ ಅಲೆಕ್ಸಾಂಡರ್ಗೆ ಸಿಟ್ಟು ಬಂತು, ನಾನು ಇಡೀ ಜಗತ್ತನ್ನ ನಾನು ಎಲ್ಲರನ್ನೂ ಸೋಲಿಸಂತ ನಾ ಬಂದಂತ ಮನುಷ್ಯನಿಗೆ ಈ ಮನುಷ್ಯನಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಸರಿ ಏನಿದೆ ಅಂತ ನೋಡೋಣ ಅಂತ ಅವನು ಹೋಗಿ ಅವನು ಫುಲ್ ಧ್ಯಾನ ಮಗ್ನ ಆಗಿದ್ದ. ಅವನಿಗೆ ತನ್ನ ಏನು ಬರ್ಚಿ ಇದೆಯಲ್ಲ, ತನ್ನ ಹತ್ರ ಇರುವಂತ ಒಂದು ಶಸ್ತ್ರವನ್ನು ತಗೊಂಡು ಅವರ ಕೊಳ್ಳಿಗೆ ಹಾಕ್ಲಿಕ್ಕೆ ಅಂತ ಹೋದಾಗ ಅವ್ರಿಗೆ ಹೇಳಿದ, ದಿಸ್ ಈಸ್ ಅನ್ಕಂಟ್ರೋಲ್ ಮೈಂಡ್ ಅಂತ ಹೇಳಿದ್ರು. ಸೊ ನಿನಗೆ ಮನಸ್ಸನ್ನ ಕಂಟ್ರೋಲ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ನಿನಗೆ, ಸೊ ಅದಕ್ಕೆ ನೀನು ವಿಲೀಲಿ ಅಂತ ಒದ್ದಾಡ್ತಾ ಇದೀಯಾ ಅಂತ ಹೇಳಿದಾರ. ಸೊ ನಾನು ಐ ಹ್ಯಾವ್ ಓವರ್ಕಮ್ ಆಫ್ ದಿಸ್ ಕಂಟ್ರೋಲ್, ಅಂದ್ರೆ ನನಗೆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಡೋದು ನನ್ಗೆ ಗೊತ್ತಿದೆ. ಅದಕ್ಕೋಸ್ಕರ ಎಲ್ಲಾ ಸಾಧು ಸಂತರಿಗೆ ನೋಡಿ ಎಷ್ಟು ಸುಖಿಯಾಗಿರ್ತಾರೆ, ದೇ ಆರ್ ವೆರಿ ಹ್ಯಾಪಿ. ಯಾಕಂದ್ರೆ ಅವ್ರಿಗೆ ಈ ಭೌತಿಕ ಇಚ್ಛೆನೇ ಇಲ್ಲ ಅವ್ರಿಗೆ, ಹೌದಾ? ಏನಿರೋದೆಲ್ಲ ಭಗವಂತ ಕೊಡ್ತಾನೆ, ಭಗವಂತ ತಗೋತಾನೆ. ನಮ್ಮ ಹತ್ರ ಏನಿದೆ, ನಾವು ಬರುವಾಗ ಹಾಗೆ ಬಂದಿದೀವಿ, ಹೋಗುವಾಗೂ ಹಾಗೇನೆ. ಈ ಮಧ್ಯದಲ್ಲಿ ಏನಿದೆ ನಮಗೆ ಕಷ್ಟ ಸುಖಗಳು, ಯಾಕೆ ನಮ್ಗೆ ಟ್ರೈನ್ ಇಲ್ಲ, ವಿ ಆರ್ ನಾಟ್ ಹ್ಯಾವಿಂಗ್ ಎ ಪ್ರಾಪರ್ ಟ್ರೈನಿಂಗ್. ಸರಿಯಾಗಿ ನಮ್ಗೆ ಮಂದಿರ ಇಲ್ಲ, ಸರಿಯಾಗಿ ನಾವು ಮಂದಿರಿಗೆ ಹೋದ್ರು ನಾವು ಭಗವಂತನಿಗೆ ಕೇಳ್ಬೇಕು ಅನ್ನೋದು ಗೊತ್ತಾ ಇಲ್ಲ.
ಹ ಹಾಗೆ ಈಗ ನೋಡ್ತಾ ಇದ್ದೀವಿ ನೀವು ಕಾಮನ್ ಆಗಿ ನೀವು ಒಂದ್ ಕಡೆ ಹೋಗಿ ನಿಲ್ಲಿ ದೇವಸ್ಥಾನದಲ್ಲಿ ನಮ್ಮ ಸನಾತನ ಧರ್ಮಿನ ಹೇಳ್ತಾ ಇದ್ದೀನಿ, ನಮ್ಮ ಹಿಂದೂ ಧರ್ಮದ ಜನಕ್ಕೆ ಅಲ್ಲಿ ನೀವು ಹಂಗೊಂದ್ ಕಡೆ ನಿಂತು ನೋಡ್ತಾ ಇರಿ. ಒಬ್ರು ಬರ್ತಾರೆ ಕಿವಿ ಮುಟ್ಟಿ ನಮಸ್ಕಾರ ಮಾಡ್ತಾರೆ, ಒಬ್ರು ಈ ತರ ಮಾಡ್ತಾರೆ, ಒಬ್ರು ಆ ತರ ಡಿಫ್ರೆಂಟ್ ವೇಸ್. ದಿರ್ ಇಸ್ ನೋ ಟ್ರೈನಿಂಗ್ ಫಾರ್ ದಿ ವರ್ಷಿಪಿಂಗ್ ಆಫ್ ಲಾರ್ಡ್. ಎಲ್ಲಿದೆ ನಮ್ಗೆ ಟ್ರೈನಿಂಗ್? ಯಾರು ಕೊಡ್ತಾ ಇದಾರೆ ಟ್ರೈನಿಂಗ್? ಸೋ ಕಾಲ್ಡ್ ಎಷ್ಟೋ ಜನ ಹೇಳ್ಬೋದು ನಾವು ಸೋಷಿಯಲ್ ಇದ್ರಲ್ಲಿ ನಾನು ಒಳ್ಳೆ ಒಂದು ಇದೀನಿ ನನಗೆಲ್ಲ ವರ್ಷಿಪ್ ಮಾಡಿ ಅಂತ ಎಷ್ಟೋ ಜನ ದೊಡ್ಡ ದೊಡ್ಡ ಲೀಡರ್ಸ್ ಇದಾರೆ. ಬಟ್ ಯಾರಾದ್ರೂ ಇದ್ರ ಟ್ರೈನಿಂಗ್ ಕೊಡೋದಿದಾರ? ಇವೊಂದು ನಾವು ಸ್ಕೂಲ್ ನಲ್ಲಿ ಎಲ್ಲ ಟ್ರೈನಿಂಗ್ ಆಗುತ್ತಾ? ಇಲ್ಲ. ಸೊ ಇದಕ್ಕೋಸ್ಕರ ನಮ್ದು ಏನಾಗಿದೆ, ಈಗ ಡಿಗ್ರೇಡ್ ಆಗ್ತಾ ಇದೀವಿ ನಾವು. ನಮ್ಮ ಮಕ್ಕಳಿಗೆ ಈಗ ನೀವು ತುಂಬಾ ನೋಡಿದ್ರೆ ಎಷ್ಟು ಮಕ್ಕಳು ಡಿಸ್ಟ್ರಕ್ಷನ್ ಆಗ್ತಾ ಇದಾರೆ. ಈ ಒಂದು ಅವ್ರ ಸೋಕಾಲ್ಡ್ ದೇ ಆರ್ ಒಂದು ಲೆವೆಲ್ ನಲ್ಲಿ ಈ ಎಜುಕೇಟೆಡ್ ಇದ್ರೂ ಸಹ ಮಕ್ಕಳಿಗೆ ಸತಾಗ ಈ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಸೊ ಯಾಕೆ? ಬಿಕಾಸ್ ಆಫ್ ದಿಸ್. ಅದಕ್ಕೆ ಏನ್ ಹೇಳ್ತಾರೆ ಇಲ್ಲಿ, ನಾವು ಮನಸ್ಸನ್ನ ನಿಗ್ರಹ ಮಾಡ್ಲಿಕ್ಕೆ, ನಮ್ಮ ಮನಸ್ಸನ್ನ ಒಂದು ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಮಂದಿರವನ್ನ ಸ್ಥಾಪನೆ ಮಾಡ್ಬೇಕು. ಸೊ ಏನಪ್ಪಾ ಮಂದಿರ? ಮನದಲ್ಲಿ ಮಂದಿರ ಇದೆ, ಆ ಮಂದಿರವನ್ನು ನಾವು ಸ್ಥಾಪನೆ ಮಾಡ್ಬೇಕು. ಸೊ ಅದಕ್ಕೆ ಇಲ್ಲಿ ಒಂದು 4 ಸ್ಟೆಪ್ ಹೇಳ್ತಾ ಇದ್ದಾರೆ. ಏನ್ 4 ಸ್ಟೆಪ್ ಇಲ್ಲಿ ಅಂತಂದ್ರೆ, ಒಂದು ಕೃಷ್ಣ ಪ್ರಸಾದ. ನಾವು ಭಗವಂತನ ಒಂದು ಕೃಷ್ಣ ಪ್ರಸಾದವನ್ನು ಆಹ್ವಾನ ಮಾಡ್ಬೇಕು. ಪ್ರತಿದಿನ ನಾವು ಪ್ರಯತ್ನ ಮಾಡ್ಬೇಕು, ಎಷ್ಟಾಗುತ್ತೆ ಅಷ್ಟ ಪ್ರಯತ್ನ ಮಾಡ್ಬೇಕು ಭಗವಂತನ ಪ್ರಸಾದವನ್ನು ತಿನ್ಲಿಕ್ಕೆ. ಸೊ ಆಮೇಲೆ ಪ್ರತಿದಿನ ನಾವು ಕಥೆಗಳನ್ನ ಕೇಳ್ಬೇಕು, ಭಗವಂತನ ಗ್ಲೋರಿಫೈ ಕೇಳ್ತಾ ಇರ್ಬೇಕು. ಆಮೇಲೆ ಈ ಭಕ್ತರ ಒಂದು ಗುಣಗಾನಗಳನ್ನ ಕೇಳ್ತಾ ಇರ್ಬೇಕು. ಆಮೇಲೆ ಶಾಸ್ತ್ರವನ್ನು ಓದ್ತಾ ಇರ್ಬೇಕು ಪ್ರತಿದಿನ, ಭಕ್ತರ ಮುಖಾಂತರ ಶಾಸ್ತ್ರವನ್ನು ಓದ್ತಾ ಇರ್ಬೇಕು. ಆಮೇಲೆ ಏನಾಗುತ್ತೆ, ನಾವು ಸರ್ವಿಂಗ್ ಅಟಿಟ್ಯೂಡ್ ಹೆಂಗಿರ್ಬೇಕಂದ್ರೆ ಹಂಬಲ್ ವೇದಲ್ಲಿ ಇರ್ಬೇಕು. ಈಗ ನೀವು ಬೇರೆ ಎಲ್ಲ ನಾವು ನೋಡ್ತಾ ಇದೀವಿ, ಇಲ್ಲಿ ಬೇರೆ ಕೆಲಸದಲ್ಲಿ ಎಲ್ಲ ಹೆಂಗಿದಾರ ಅಂತಂದ್ರೆ ಅವ್ರು ಪೇಮೆಂಟ್ ಕೊಟ್ರೆ ಕೆಲಸ ಮಾಡ್ತಾರೆ. ಅವ್ರ ಪೇಮೆಂಟ್ ಸಿಗ್ಲಿಲ್ಲ ಅಂತಂದ್ರೆ 2 ತಿಂಗಳು ನೀವು ಪೇಮೆಂಟ್ ಕೊಡೋದು ಬಂದ್ ಮಾಡ್ರಿ, ಅವ್ರು ಆದ ಓನರ್ಗೆ ನಾನು ಯಾವ ತರ ಮಾತಾಡ್ತಾ ಇರ್ತಾರೆ. ಸೊ ಇಟ್ ಇಸ್ ಅ ಕಾಮನ್. ಯಾಕಂದ್ರೆ ಆ ಎಬಿಲಿಟಿ, ಆ ಅಟಿಟ್ಯೂಡ್ ನಮ್ದ್ರಲ್ಲಿ ಇಲ್ಲ. ನಾವು ಹೇಗೆ ಸರ್ವಿಂಗ್ ಮಾಡ್ಬೇಕು, ಸರ್ವೆಂಟ್ ಹೆಂಗ ಆಗ್ಬೇಕಂತಂದ್ರೆ ಅದು ಅಟಿಟ್ಯೂಡ್ ಇಲ್ಲ. ಸೊ ವಿ ಹ್ಯಾವ್ ಟು ಬಿ ಸರ್ವ್ ವಿತ್ ಎ ಹಂಬಲ್ ಅಂಡ್ ಹ್ಯೂಮಿಲಿಟಿ. ಸೊ ಈಗ ನಾನು ನೋಡ್ತಾ ಇದ್ರೆ ಪ್ರಭುಪಾದರು ಅಮೆರಿಕಕ್ಕೆ ಹೋದವರು. ಸೊ ಚಿಕ್ಕ ಹುಡುಗರು 18 ಇಯರ್ಸ್ 20 ಇಯರ್ಸ್ 25 ಇಯರ್ಸ್ ಯಂಗ್ ಹುಡುಗರು ಎಲ್ಲ ಡ್ರಗ್ ಅಡಿಕ್ಟ್ ಮತ್ತೆ ಬೇರೆ ಎಲ್ಲ ಅದ್ರಲ್ಲಿದ್ರು. ಅಂತವ್ರನ್ನ ಎಲ್ಲಾರು ಪ್ರಭುಪಾದರು ಭಕ್ತರನ್ನ ಮಾಡಿದಾಗ ದ ವೇ ವಿಚ್ ದೇ ಸರ್ವ್ಡ್ ಪ್ರಭುಪಾದ್ ಅಂತಂದ್ರ ಎಷ್ಟು ಹಂಬಲ್ ಮತ್ತು ಹ್ಯೂಮಿಲಿಟಿ ಇತ್ತಂದ್ರ ಪ್ರಭುಪಾದ ಎಕ್ಸಿಬಿಟೆಡ್, ಪ್ರಭುಪಾದ ತೋರಿಸಿದ್ರ ಅವ್ರಿಗೆ ಈ ರೀತಿ ಮಾಡ್ಬೇಕಂತ. ಸೊ ದೇ ಬಿಕಮ್ ಎ ವೆರಿ ಹಂಬಲ್. ಯಾವಾಗ ಮನುಷ್ಯ ಹಂಬಲ್ ಆಗ್ತಾನೆ? ಯಾವಾಗ ನಾವು ಜಪ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಜಪವನ್ನ ನಿಮಿತ್ತವಾಗಿ ಆಮೇಲೆ ಭಗವಂತನ ಒಂದು ಧ್ಯಾನ ಪೂರ್ವಕವಾಗಿ ಆ ಒಂದು ವಿಶ್ವಾಸದಿಂದ ನಾವೇನಾದ್ರೂ ಜಪ ಮಾಡಿದೇವೆ ಅಂತಂದ್ರೆ ಅಪರಾಧ ರಹಿತ. ಅಪರಾಧ ರಹಿತ ಅಂದ್ರೆ ಜಪದಲ್ಲೇನೂ ಅಪರಾಧಗಳು ಇದಾವೆ. ಈಗ ನಾವು ಸಪೋಸ್ ಜಪ ಮಾಡ್ಬೇಕಾದ್ರೆ ನಾವು ಅಪರಾಧ ಮಾಡಿ ಜಪ ಮಾಡಿದ್ರೆ ಅಂದ್ರೆ ಜಪ ಅಂದ್ರೆ ನಾಮ ಅಪರಾಧ ಅಂತ ಹೇಳ್ತಾರ. ನಾಮ ಅಪರಾಧಗಳನ್ನ ಜಪ ಮಾಡಿದ್ರೆ ಅದು ಅಂತ ನಿಮಗ ಟೇಸ್ಟ್ ಕೊಡಲ್ಲ. ಸೊ ಸ್ವಲ್ಪ ಇದ್ರೂ ಪ್ಯೂರಿಟಿಯಲ್ಲಿ ನಾವು ಜಪ ಮಾಡಿದೇವೆ ಅಂದ್ರೆ ಅದು ಶುದ್ಧತೆಯನ್ನ ಕೊಡುತ್ತೆ. ನಮ್ಮ ಎಲ್ಲಾ ಇಚ್ಛೆಗಳನ್ನ ಭಗವಂತ ಪೂರೈಸ್ತಾನೆ. ಎಷ್ಟೋ ಎಕ್ಸಾಂಪಲ್ಸ್ ಅದಾವ, ನಾಟ್ ಓನ್ಲಿ ಒನ್, ಮೆನಿ ಎಕ್ಸಾಂಪಲ್ಸ್. ಎಲ್ಲಾ ಎಕ್ಸಾಂಪಲ್ಸ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಯಾರು ನಿಯಮಿತವಾಗಿ ಪ್ರತಿದಿನ ಈ ನಮ್ಮ ಶರೀರಕ್ಕೆ ನಮ್ಮ ಆತ್ಮಕ್ಕೆ ಒಂದು ಆಹಾರವನ್ನು ಕೊಡ್ತೀವಿ. ಸೊ ಆ ಆಹಾರವನ್ನು ನ್ಯೂರಿಶ್ ಆಗುತ್ತೆ. ಅವಾಗ ಏನಾಗುತ್ತೆ, ಮನಸ್ಸಿನಲ್ಲಿ ಆ ಆಹಾರ ಶುದ್ಧ ಆಗುತ್ತೆ. ಶುದ್ಧ ಆಗಿ ಆತ್ಮ ಶುದ್ಧ ಆತಪ್ಪ ಅಂತಂದ್ರೆ ಆಟೋಮೆಟಿಕ್ ಪ್ರತಿ ನಮ್ಮ ಅವಯವಗಳು, ನಮ್ಮ ಅಂಗಾಂಗಗಳು, ನಮ್ಮ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಎಲ್ಲೋ ಶುದ್ಧ ಹೋಗುತ್ತೆ. ಸೊ ಇದು ಸಿಂಪಲ್ ಸಕ್ಸಸ್. ಯಾಕಂತಂದ್ರೆ ಇದರಲ್ಲಿ ನಾವು ತುಂಬಾ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗಿನ ಯುಗದಲ್ಲಿ ಸಮಯ ತುಂಬಾ ಕಡಿಮೆ ಇದೆ. ನಮಗೆ ಗ್ಯಾರಂಟಿ ಎಲ್ಲ ನಾವು ಮೋರ್ ದನ್ 100 ಇಯರ್ಸ್ ಇರ್ತೀವಿ ಅಂತ ಹೇಳಿ. ಅದ್ರಲ್ಲೂ ಎಷ್ಟೋ ತಾಪತ್ರಯ. ಈಗ ಒಬ್ರ ಪ್ರಭು ಕೇಳ್ತಾ ಇದ್ರಂತೆ, ಸೊ ನಮ್ಮೆಲ್ಲಾ ಭಕ್ತರ ಬರ್ತಾ ಇದಾರೆ ನಿಮ್ಮ ದೇವಸ್ಥಾನಕ್ಕೆ, ನೀವೆಲ್ಲ ಹೆಂಗ್ ಹುಡುಗರೆಲ್ಲ ಬರ್ತಾ ಇದಾರೆ ನಿಮ್ ದೇವಸ್ಥಾನಕ್ಕೆ, ನೀವ್ ಯಾಕೆ ಈ ಎಲ್ಲಾ ಬ್ರಹ್ಮಚಾರಿಗಳನ್ನ ಇಷ್ಟು ಬೇಗ ನಾವು ಮಾಡ್ತಾ ಇದಾರೆ? ಅವ್ರಿಗೆಲ್ಲ ವಯಸ್ಸಾದ್ಮೇಲೆ ಮಾಡ್ಬೋದಲ್ಲ, 60 ವರ್ಷ ಆದ್ಮೇಲೆ 70 ವರ್ಷ ಆದ್ಮೇಲೆ ಮಾಡ್ಬೋದಲ್ಲ, ಇಷ್ಟು ಬೇಗ ಯಾಕೆ ಅವ್ರನ್ನ ನೀವು ಕರೆಸಿ ಅವ್ರನ್ನ ಎಂಜಾಯ್ಮೆಂಟ್ ಮಾಡೋದನ್ನ ನೀವು ತಪ್ಪಿಸ್ತಾ ಇದ್ರಾ ಅಂತ ಕೇಳಿದ್ರಂತ. ಅದಕ್ಕೆ ಸರಿ ನಿಮ್ಗೆ ಎಷ್ಟು ವಯಸ್ಸು ಅಂತ ಕೇಳಿದ್ರಂತ ಅವ್ರಿಗೆ. ನನಗೀಗ 65 ಅಂದ್ರಂತೆ. ಮತ್ತೆ ನೀವ್ ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದ್ರಂತ ಅವ್ರಿಗೆ. ಓಕೆ, ಅಂದ್ರೆ 65 ವಯಸ್ಸಾದ್ಮೇಲೆನೂ ನೀವು ಕರಿಲಿಕ್ಕೆ ಹೋದ್ರು ಬರಲ್ಲ ಅವ್ರು.
ಗಿಡವಾಗಿ ಬಗ್ಗೋದು ಮರವ ಏನು ಸಸ್ಯಾಗಿ ಬಗ್ಗೋದು ಮರವಾಗಿ ಬಗ್ಗಿತೆ ಅಂತ ಹೇಳ್ತಾರ. ಚಿಕ್ಕದಿದ್ದಾಗ ನಾವು ಅದನ್ನ ಸಸ್ಯಾಗಿದ್ದಾಗ ನಾವು ಬಗ್ಗಿಸ್ಲಿಲ್ಲ ಅಂದ್ರೆ ದೊಡ್ಡ ಮರ ಆಗಿ ಹೆಂಗೆ ಬಗ್ಗಿಸ್ತದ. ಇಫ್ ದೇ ಆರ್ ನಾಟ್ ಪ್ರಾಕ್ಟೀಸಿಂಗ್ ಫ್ರಮ್ ದಿ ಬಿಗಿನಿಂಗ್, ಅದು ಆಮೇಲೆ ದೊಡ್ಡವರಾದ್ಮೇಲೆ ಅದು ಅದು ಅದತ್ತ ಹೋಗ್ಬಿಡುತ್ತೆ. ಅದು ಪ್ರಾಕ್ಟೀಸ್ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಮುಂಚೆಯಿಂದನು ಪ್ರತಿಯೊಬ್ಬರಿಗೆ ಟ್ರೈನಿಂಗ್ ಅಂತಂದು ಕೊಡ್ತಾರ. ಈ ನಮ್ ಮಗು ನಾವ್ ನೋಡ್ರಿ ಸ್ಕೂಲಿಗೆ ಹೋದಾಗ ನಮ್ಗೆ ಜಾಸ್ತಿ ಅಂದ್ರೆ ಏನ್ ಹೇಳ್ಕೊಡ್ತಾರ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಇವನು ಹೇಳ್ತಾರ. ಸೊ ಇದ್ರಲ್ಲಿ ನಾವು ಓದಿದ್ಮೇಲೆ ಇದನ್ನ ಹೇಳಲಿಕ್ಕೆ ತುಂಬಾ ಜನ ಅದಾರ ಇಲ್ಲಿ ಟೀಚರ್ಸ್. ಯು ವಿಲ್ ಗೆಟ್ ಲಾಟ್ ಆಫ್ ಟೀಚರ್ಸ್. ನೀವು ಅದನ್ನ ಸಪೋಸ್ ನಿಮ್ ಮಗು ಈ ಒಂದು ಮ್ಯಾಥ್ಸ್ ಅಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡ್ರ ಅಂದ್ರೆ ನೀವು ಅದನ್ನ ಬಿಡ್ತಾರೆ, ಓಕೆ ಇನ್ನೊಬ್ರು ಟೀಚರ್ ಹತ್ರ ಹೋಗ್ಬೋದು ನಾವು. ಹೌದ್ರ, ವಿ ಪೇ ದ ಮನಿ ಅಂಡ್ ಅವ್ರಿಗೆ ನಾವು ಕ್ಲಾಸ್ ತಗೋಬಹುದು. ಬಟ್ ಆಧ್ಯಾತ್ಮಿಕ ಗುರು ಬಹಳ ತುಂಬಾ ಕೊರತೆ ಇದೆ ಈಗ. ಯಾಕೆ ಕೊರತೆ ಇದೆ? ನಾವು ಡೆವಲಪ್ ಮಾಡ್ತಾ ಇಲ್ಲ ಅವ್ರಿಗೆ. ಈ ಬೇರೆ ನೀವು ಸಂಪ್ರದಾಯ ತಗೊಂಡ್ರೆ ಅಲ್ಲಿ ಆಧ್ಯಾತ್ಮಿಕ ಗುರುಗಳು ಜಾಸ್ತಿ ಇದಾರೆ. ನಮ್ ಇದ್ರಲ್ಲಿ ಯಾಕೆ ಆಧ್ಯಾತ್ಮಿಕ ಗುರು ಕಡಿಮೆ ಇದಾರ ಅಂತಂದ್ರೆ ನಾವು ಅದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಲ್ಲ. ನಾವು ಬ್ರಾಹ್ಮಣಿಗೆ ನಾವು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಸಾಧು ಸಂತರಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಅವ್ರಿಗೆ ನಾವು ಹೀನಾಗೆ ನಾವು ಇದನ್ನ ಮಾಡ್ತಾ ಇದ್ದೇವೆ. ಅವ್ರೇನಪ್ಪಾ ಬರೀ ದುಡ್ಡಿಗಾಗಿ ಇದನ್ನ ಮಾಡ್ತಾ ಇದಾರೆ, ಆ ರೀತಿ ನಮ್ಮ ಭಾವನೆಗಳು ಬರ್ತವೆ. ಬೇರೆ ನಾವು ಖರ್ಚು ಮಾಡ್ಲಿಕ್ಕೆ ಪ್ರಾರಂಭ ಇದಾವೆ, ನಾವು ತುಂಬಾ ಖರ್ಚು ಮಾಡ್ತೇವೆ ಅಲ್ಲಿ ಇಲ್ಲಿ. ಬಟ್ ಸಾಧು ಸಂತರಿಗೆ ನೀವು ದುಡ್ಡು ಕೊಡಬೇಕಾದ್ರೆ, ಈಗ ಮಂದಿರಿಗೆ ಟೆಂಪಲ್ ನಡೆಸ್ಲಿಕ್ಕೆ ದುಡ್ಡು ಕೊಡಬೇಕಾದಾಗ 10 ಸಲ ನಾವು ವಿಚಾರ ಮಾಡ್ತೀವಿ. ದುಡ್ಡು ಹಾಳಾಗುತ್ತೆ, ದುಡ್ಡು ವೇಸ್ಟ್ ಆಗುತ್ತೆ ಅಂತ. ಇಟ್ಸ್ ನಾಟ್ ಅ ವೇಸ್ಟಿಂಗ್. ಒಳ್ಳೆ ಕಾರ್ಯಕ್ಕೆ ನೀವು ಏನಾದ್ರೂ ಹಣ ಕೊಟ್ಟಿದ್ದಾತಪ್ಪ ಅಂದ್ರೆ ಅದರಲ್ಲಿ ದ್ವಿಗುಣ ತ್ರಿಗುಣ ಹಂಗೆ ಹೋಗ್ತಾ ಇದೆ, ಬೆಳ್ಕೊಂತ ಹೋಗುತ್ತೆ ಅದು. ಯಾಕಂದ್ರೆ ಇದೆಲ್ಲ ಕಾನ್ಶಿಯಸ್ ನಲ್ಲಿ, ಸಬ್ ಕಾನ್ಶಿಯಸ್ ನಲ್ಲಿ ಕೆಲಸ ಮಾಡುತ್ತೆ, ಸೂಕ್ಷ್ಮ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅದೇ ರೀತಿ ನಾವು ಭಗವಂತನ ಒಂದು ಆರಾಧ್ಯವನ್ನು ಮಾಡಿದಾಗ ನಮಗ್ ನೋಡ್ಬೋದು ಅಷ್ಟೇ. ನಾವು ಈ ಶರೀರದಿಂದ ನಾವು ಮನುಷ್ಯನ್ ನೋಡ್ಬೋದು, ಅದ್ರ ಒಳಗಡೆ ಏನ ಸೂಕ್ಷ್ಮ ಶರೀರದಲ್ಲಿ ನಾವ್ ಏನ್ ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ರು ಏನ್ 543 ಜನ ಇದ್ರ ಇಲ್ಲಿ. ಸೊ ಎಲ್ಲರದು ಒಳಗಡೆ ಇದೆ ಭಗವಂತ ಪರಮಾತ್ಮ ಕೂತಿದ್ದಾರೆ. ಎಲ್ರು ಜಪ ಮಾಡ್ತಾ ಇದಾರ. ಒಬ್ರ ಭಾಗವತಂದಲ್ಲಿ ಟೇಸ್ಟ್ ಇದೆ, ಒಬ್ರಿಗೆ ಜಪದಲ್ಲಿ ಟೇಸ್ಟ್ ಇದೆ, ಒಬ್ರಿಗೆ ಆರತಿ ಮಾಡ್ಲಿಕ್ಕೆ ಟೇಸ್ಟ್ ಇದೆ, ಭಗವಂತನ ನೈವೇದ್ಯ ಮಾಡ್ಲಿಕ್ಕೆ ಟೇಸ್ಟ್ ಇದೆ. ಸೊ ಡಿಫ್ರೆಂಟ್ ವೆರೈಟೀಸ್ ಇದಾವ. ಸೊ ಇದ್ರಲ್ಲಿ ನಾವ್ ಏನಂತೇವೆ, ಎಲ್ಲಾರು ಏನ್ ಇವತ್ತು ಇಲ್ಲಿ ಬಂದಿದ್ರ 543 ಭಕ್ತರು ಏನ್ ಬಂದಿದ್ರ ಎಲ್ಲರೂ ಪುಣ್ಯವಂತರು. ನೀವು ಪುಣ್ಯ ಇಲ್ಲಾಂದ್ರೆ ಇವತ್ತು ಬರಕ್ ಆಗಲ್ಲ ಇಲ್ಲಿ. ಹಿಂದಿನ ಜನ್ಮದ ನಮ್ದು ಕರ್ಮದ ವಿನಾಶ ಆದಾಗ ಮಾತ್ರ ಒಳ್ಳೆ ಕರ್ಮಗಳು ಪ್ರಾರಂಭ ಆಗ್ತಾವ. ಸೊ ಈ ಕರ್ಮಗಳನ್ನ ನೀವು ಇದೇ ರೀತಿ ಕಂಟಿನ್ಯೂ ಮಾಡಿ. ಇದ್ರಲ್ಲಿ ನೀವು ನೋಡಿ ಮುಂದೆ ಬರುವಂತ ದಿನಗಳು ತುಂಬಾ ಯಶಸ್ವಿ ಆಗಿರ್ತಾವ. ಎಷ್ಟು ಶಾಂತಿ ಮನಸ್ಸು, ಎಷ್ಟು ಶಕ್ತಿ ಒಂದು ಬರುತ್ತೆ, ಆಧ್ಯಾತ್ಮಿಕ ಶಕ್ತಿ. ಸೊ ಅದೇ ರೀತಿ ಆ ಶಕ್ತಿಯನ್ನು ಉಪಯೋಗ ಮಾಡ್ಕೊಂಡು ನೀವು ಭೌತಿಕ ಜಗತ್ತಿನಲ್ಲೂ ನಿಮ್ಗೆ ಇಚ್ಛಾ ಶಕ್ತಿಯಿಂದ ಇದನ್ ಮಾಡ್ಬೋದು ಒಳ್ಳೆಯ ಕಾರ್ಯಕ್ಕೆ. ಸೊ ಇಲ್ಲೇನ್ ಹೇಳ್ತಾರೆ, ಈಗ ನಾವ್ ಏನಕ್ಕೆ ಅದ್ ಹೇಳ್ತಾರಲ್ರಿ, ಎಕ್ಸಾಂಪಲ್ ಇದೆ ಒಂದು, ಗಾರ್ಬೇಜ್ ಇನ್ ಗಾರ್ಬೇಜ್ ಔಟ್. ನಾವ್ ಏನ್ ತುಂಬ್ತೀವಿ ಗಾರ್ಬೇಜ್ ನಲ್ಲಿ ಅದೇ ಔಟ್ ಆಗುತ್ತೆ. ಸೊ ಅದೇ ರೀತಿ ನಾವು ಯಾವಾಗಲೂ ಪ್ರಯತ್ನ ಏನಾಗ್ಬೇಕಂದ್ರೆ ಭಗವಂತನಲ್ಲಿ ವಿಶ್ವಾಸ ಇಡ್ಬೇಕು. ನಾವು ಬ್ರಾಹ್ಮಣರನ್ನ ನಾವು ತಯಾರು ಮಾಡ್ಬೇಕು. ಈಗ ನೋಡಿ ಗುರುಪ್ರಭು ಇಷ್ಟೆಲ್ಲ ನಿಮ್ನೆಲ್ಲಾ ಪ್ರತಿದಿನ ಎಷ್ಟು ಎಫರ್ಟ್ ಮಾಡ್ತಾ ಇದ್ದಾರೆ. ಹೌದಲ್ಲ, ಕಷ್ಟಪಟ್ಟ ಇದನ್ನೆಲ್ಲ ಕರಿಬೇಕು, ಅವ್ರಿಗೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೇಕು, ಇದೆಲ್ಲ ಅರೇಂಜ್ ಮಾಡ್ಬೇಕು. ಇಟ್ಸ್ ನಾಟ್ ಎ ಈಸಿ ಥಿಂಗ್. ಹೌದಲ್ರಿ, ಒಂದು ಮನೆಯನ್ನ ನಡೆಸ್ಲಿಕ್ಕೆ ನಾವು ಕಷ್ಟ ಆಗ್ತಾ ಇದೆ. ಎಷ್ಟೋ ಜನಕ್ಕೆ ಹೇಳ್ತಾರೆ ನೋಡ್ರಿ, ಒಂದು ಮನೆ ನಡೆಸ್ಬೇಕಾದ್ರೆ ಅವ್ರ ಜೀವನ ಪೂರಾ ಇಬ್ರು ಗಂಡ ಹೆಂಡತಿ ಜಾಬ್ ಮಾಡಿದಾಗ ಒಂದು ಮಗುನ್ ಸಾಕ್ಲಿಕ್ಕೆ ಆಗುತ್ತೆ. ಈಗ ಪ್ರೆಸೆಂಟ್ ಇವಾದಲ್ಲಿ ನಾ ಹೇಳ್ತಾ ಇದ್ದೇನೆ. ಈಗ ಸಪೋಸ್ ಬಾಂಬೆ, ಬೆಂಗಳೂರು ಅಂತ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ನೀವು ಇನ್ನೂ ಕಷ್ಟ. ಈ ಒಂದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕೆಲಸ ಮಾಡ್ತಾರೆ. ದೇ ಆರ್ ಡೂಯಿಂಗ್ ವೆರಿ ವೆರಿ ಹಾರ್ಡ್ ವರ್ಕ್ ಓನ್ಲಿ ಟು ಅರ್ನ್ ದ ಮನಿ ಅಂಡ್ ಮೇಂಟೈನ್ ದಿ ಒನ್ ಫ್ಯಾಮಿಲಿ. ಹೌದಪ್ಪ, ನಮ್ಮ ಹತ್ರ ಇಷ್ಟು ದುಡ್ಡು ಇದಾವ ಅಂತಂದ್ರೆ ನಾವ್ ಏನಾದ್ರು ಮೇಂಟೈನ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ ದಾನ ಧರ್ಮಗಳು ಮಾಡ್ತೀವ. ಸೊ ದ್ಯಾಟ್ಸ್ ವೈ ಇಟ್ಸ್ ಅ ಲ್ಯಾಕ್ ಆಫ್ ನಾಲೆಜ್. ನಮಗೆ ಜ್ಞಾನದ ಅಭಾವ ತುಂಬಾ ಇದೆ, ಕೊರತೆ ಇದೆ. ಆ ಕೊರತೆಯನ್ನು ತುಂಬಲಿಕ್ಕೆ ಶ್ರೀಮದ್ ಭಾಗವತಂ, ಭಗವದ್ಗೀತಾ ಪ್ರಚಾರಕರು, ಭಕ್ತರ ಮುಖಾಂತರ ನಾವು ಆ ಸೇವೆಯನ್ನು ತಗೋಬೇಕು. ಆ ಸೇವೆ ಮಾಡ್ಬೇಕಾದ್ರೆ ನಾವು ಹಂಬಲ್ ಅಂಡ್ ಹ್ಯೂಮಿಲಿಟಿ ಇರ್ಬೇಕು. ಯಾವಾಗಲೂ ನಾವು ಶುದ್ಧತೆಯಿಂದ ನಾವು ಪ್ರಾರ್ಥನಾ ಮಾಡ್ಬೇಕು. ಸೊ ಆ ರೀತಿ ಆದಾಗ ಮಾತ್ರ ನಾವು ಮನಸ್ಸನ್ನ ನಾವು ಕೇಂದ್ರೀಕೃತ ಮಾಡಬಹುದು, ಮನಸ್ಸನ್ನು ನಿಗ್ರಹ ಮಾಡ್ಬೋದು. ಚಂಚಲಂ ಹಿ ಮನ ಕೃಷ್ಣ ಪ್ರಮಾದಿ ಬಲೋದೃಢಂ ತಸ್ಯಾಹಂ ನಿಗ್ರಹ ಮನ್ಯೆ ವಾಯುರಿವ ಸುದುಷ್ಪ್ರಂ. ಕೇಳ್ತಾನೆ ಭಗವಂತಗೆ ಯಾರು? ಅರ್ಜುನ. ಸಾಧ್ಯ ಇಲ್ಲ ನನಗೆ. ಇದು 5000 ವರ್ಷದಿಂದನೇ ಕೇಳ್ತಾ ಇದ್ದಾನೆ ಈ ರೀತಿ. ಈಗ ನಮ್ಗೆ ಎಷ್ಟು ಕಷ್ಟ ಇದೆ ಈಗಿನ ಇದರಲ್ಲಿ. ಎಷ್ಟೋ ಡಿಸ್ಟ್ರಾಕ್ಷನ್ಸ್, ಸೋ ಮೆನಿ ಡಿಸ್ಟ್ರಾಕ್ಷನ್ಸ್. ನೀವು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಜಸ್ಟ್ ಒಂದು ಲಿಸ್ಟ್ ತಗೊಳ್ಳಿ, ಏನೇನ್ ಮಾಡ್ತಾ ಇದೀವಿ ಅಂತಂದ.
ಅದ್ರಲ್ಲೇ ನಮ್ಗೆ ಗೊತ್ತಾಗುತ್ತೆ ನಾವು ಎಷ್ಟು ಮನಸ್ಸಿನಲ್ಲಿ ನಾವು ಕೇಂದ್ರೀಕೃತ ಇದ್ರಲ್ಲಿ ಆಧ್ಯಾತ್ಮದಲ್ಲಿ ಎಷ್ಟು ಕೊಟ್ಟಿದೀವಿ, ನಾವು ಮಟೀರಿಯಲ್ ಭೌತಿಕ ಇಚ್ಛಾ ಸಲುವಾಗಿ ಎಷ್ಟು ಕೊಟ್ಟಿದೀವಿ ಅಂತಂದು. ಸೊ ಇದೇ ರೀತಿ ನಾವು ಇಲ್ಲಿ ಬಳಸಿದ ಉಪಮಾನ ಸೂಕ್ತವಿದೆ. ಬೀಸುತ್ತಿರೋ ಗಾಳಿಯನ್ನು ಹಿಡಿದುಕೊಳ್ಳಲು ಸಾಧ್ಯವಿಲ್ಲ. ಕ್ಷೋಭೆಗೊಂಡ ಮನಸ್ಸನ್ನು ನಿಗ್ರಹಿಸುವುದು ಇನ್ನೂ ಕಷ್ಟಕರ. ಚೈತನ್ಯ ಮಹಾಪ್ರಭು ಸೂಚಿಸಿದಂತೆ ಮನಸ್ಸನ್ನು ಹತೋಟಿಯಲ್ಲಿಡಲು ಅತ್ಯಂತ ಸುಲಭವಾದ ಮಾರ್ಗವೆಂದರೆ ಸಂಪೂರ್ಣ ದೀನತೆ ಅಂದ್ರೆ ನಾವು ಹಂಬಲ್ ಅಟಿಟ್ಯೂಡ್. ವಿ ಹ್ಯಾವ್ ಟು ಗ್ರೋ ಅವರ್ ಹಂಬಲ್ ಅಟಿಟ್ಯೂಡ್. ಮುಕ್ತಿಯ ಮಹಾಮಂತ್ರ. ಇಟ್ಸ್ ನಾಟ್ ಓನ್ಲಿ ಸ್ಮಾಲ್ ಮಂತ್ರ, ಇಟ್ಸ್ ಅ ಮಹಾಮಂತ್ರ. ಮಣ್ಣಂತಂದ್ರೆ ಏನ? ಮಣ್ಣಂತಂದ್ರೆ ಮನಸ್ಸು. ಅಂತಂದ್ರೆ ಡೆಲಿವರ್. ಮನಸ್ಸಿಂದ ನಾವು ಏನ್ ಡೆಲಿವರ್ ಮಾಡ್ತೀವಿ ಅಲ್ಲಿ ನಾವು ಈ ಪ್ಯೂರಿಫೈ ಆಗುತ್ತೆ, ನಮ್ಮ ಕಾನ್ಶಿಯಸ್ ಪ್ಯೂರಿಫೈ ಆಗುತ್ತೆ. ಸವೈ ಮನ ಕೃಷ್ಣ ಪದಾರವಿಂದಯೋ. ನಮ್ಮ ಮನಸ್ಸನ್ನ ಯಾವಾಗಲೂ ಕೃಷ್ಣ ಜಪ ತಪವಲ್ಲಿ, ಕೃಷ್ಣನ ಒಂದು ಗುಣಗಾನದಲ್ಲಿ ನಾವು ತೊಡಗಿಸ್ಕೋಬೇಕು. ಅಂದಾಗ ಮಾತ್ರ ಮನುಷ್ಯನು ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಕೃಷ್ಣನಲ್ಲಿ ತೊಡಗಿಸಬೇಕು. ಆಗ ಮಾತ್ರ ಮನಸ್ಸನ್ನು ಕ್ಷೋಭೆಗೊಳಿಸುವ ಬೇರೆ ಯಾವ ಕಾರ್ಯಗಳು ಉಳಿಯೋದಿಲ್ಲ. ಇಲ್ಲಿ ಕೊನೆಗೆ ಏನ್ ಹೇಳ್ತಾರೆ, ಈ ರೀತಿ ಮಾಡಿದಾತಪ್ಪ ಅಂತಂದ್ರ ನಾವು ಬೇರೆ ಏನು ವಿಧಿವಿಧಾನ ಮಾಡೋ ಅವಶ್ಯಕತೆನೂ ಇಲ್ಲ. ಸರಿಯಾಗಿ ನಾವು ಜಪತಪ ಮಾಡಿ ಹಂಬಲ್ ಅಟಿಟ್ಯೂಡ್ ಬೆಳೆಸ್ಕೋಬೇಕು, ಭಗವಂತನ ಸೇವೆ ಮಾಡ್ಬೇಕು, ಪ್ರಸಾದ ಸೇವನೆ ಎಲ್ಲ ಮಾಡ್ಕೊಂತ ಹೋದಾಗ ಇಲ್ಲಿ ಅಂತಾರೆ, ಮಹಾಭಾವೋ ಕುಂತಿಯೋ ಮಗನೋ ಆದ ಅರ್ಜುನನೇ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸೋದು ಬಹು ಕಷ್ಟ. ಆದರೂ ಯೋಗ್ಯವಾದ ಅಭ್ಯಾಸದಿಂದ, ಇಲ್ಲಿ ಏನಂತಂದ್ರೆ ಯೋಗ್ಯವಾದ ಅಭ್ಯಾಸ. ನಾದ ಇದೆ ನಿಮ್ಗೆ ಯೋಗ್ಯ ಮತ್ತು ಅಯೋಗ್ಯ. ಆಮೇಲೆ ಅಯೋಧ್ಯ, ಯುದ್ಧ ಅಂಡ್ ಅಯೋಧ್ಯ. ಸೊ ಇಲ್ಲಿ ಏನಾಗುತ್ತೆ, ನಮ್ ಫೈಟಿಂಗ್ ಏನಿದೆ ನಮ್ಮ ಜೀವನದಲ್ಲಿ, ನಾವು ಏನ್ ಕಷ್ಟಕರವಾದ ಒಂದು ಫೈಟಿಂಗ್ ನಡೆಸ್ತಾ ಇದೀವಿ, ಡೇ ಬೈ ಡೇ ಇಟ್ ಇಸ್ ಗೋಯಿಂಗ್ ಆನ್ ಇನ್ ಅವರ್ ಅಟಿಟ್ಯೂಡ್. ಹೌದಲ್ಲ, ಪ್ರತಿದಿನ ನಮ್ ಲೈಫ್ ನಲ್ಲಿ ನಾವು ನೋಡ್ತಾ ಇದೀವಿ. ಸೊ ಇದರಿಂದ ನಾವು ಮುಕ್ತಿಯನ್ನು ಪಡೆಯಬೇಕಂತಂದ್ರೆ ಅಭ್ಯಾಸದಿಂದ ಮಾತ್ರ ಸಾಧ್ಯ, ಮತ್ತು ವೈರಾಗ್ಯದಿಂದ ಅದನ್ನು ನಿಗ್ರಹಿಸಬಹುದು. ಯಾರು ಹೇಳ್ತಾರೆ ಇದನ್ನ? ಕೃಷ್ಣ ಹೇಳ್ತಾನೆ. 6ನೇ ಅಧ್ಯಾಯ 35ನೇ ಶ್ಲೋಕನಲ್ಲಿ ಶ್ರೀ ಭಗವಾನ್ ವಾಚ್ಯದಲ್ಲಿ ಹೇಳ್ತಾರ. ಏನ್ ಹೇಳ್ತಾರೆ? ಯಾರು ಸತತವಾಗಿ ಅಭ್ಯಾಸ ಮಾಡ್ತಾರೆ, ಅಭ್ಯಾಸ ಏನತು ಕೌಂತೆಯ ವೈರಾಗ್ಯನ ಚ ಗೃಹ್ಯತೆ. ಯಾರು ಅಭ್ಯಾಸವನ್ನು ಪ್ರಾಕ್ಟೀಸ್ ಮಾಡ್ತಾರೆ ಪ್ರತಿದಿನ, ಅವ್ರಿಗೆ ಮಾತ್ರ ಇದ ಸಾಧ್ಯ ಇದೆ ಅಂತ ಹೇಳ್ತಾರೆ. ಸೊ ನೀವೆಲ್ಲ ಪ್ರತಿದಿನ ಇವತ್ತು ಜಾಯಿನ್ ಆಗೋದನ್ನ ನೋಡಿ ತುಂಬಾ ಖುಷಿ ಆಯ್ತು. ಸೊ ಈ ರೀತಿ ನೀವು ಭಗವಂತನ ಭಕ್ತರ ಮುಖಾಂತರ ಈ ಅಭ್ಯಾಸವನ್ನು ಮಾಡಿದರೆ, ಪ್ರತಿದಿನ ಚಾಚು ತಪ್ಪದೆ ಅಭ್ಯಾಸವನ್ನು ಮಾಡಿದಾಗ ಮಾತ್ರ ನಾವು ಇಲ್ಲಿಂದ ಏಳಿಗೆಯನ್ನು ಕಾಣ್ತೀವಿ. ಸೊ ಈ ರೀತಿಯಾಗಿ ಈ ಭಗವಂತನ ಒಂದು ಭಕ್ತಿಯನ್ನು ಭಕ್ತರ ಜೊತೆಗೆ ನಾವು ಮಾಡಿದಾಗ ಮಾತ್ರ ಇದು ನಮ್ಮ ಮನಸ್ಸನ್ನ ನಿಗ್ರಹ ಮಾಡಿಕೆ ಸಾಧ್ಯ ಇದೆ. ಇಲ್ಲ ಅಂತಂದ್ರೆ ಈ ಯುಗದಲ್ಲಿ, ಈ ನಮ್ಮ ಶರೀರದಲ್ಲಿ, ನಮ್ಗೆ ಗೊತ್ತಿಲ್ಲ ಈ ಶರೀರವನ್ನ ನಾವು ಎಷ್ಟೋ ಹಿಂದೆ ಮೆನಿ ಲೈಫ್ ಟೈಮ್ ಎಂಟ್, ಹೌದಲ್ರಿ, ನಾವು ಎಷ್ಟೋ ಕರ್ಮಗಳನ್ನು ತಗೊಂಡ್ ಬರ್ತಾ ಇದೀವಿ. ಸೊ ಇನ್ನೂ ಇದೇ ಕಂಟಿನ್ಯೂ ಮಾಡಿದಪ್ಪ ಅಂದ್ರೆ ಈ ಜನ್ಮದಲ್ಲ, ಮುಂದಿನ ಜನ್ಮ ಎಷ್ಟು ಜನ್ಮ ಆದ್ರೂ ಸಾಧ್ಯ ಇಲ್ಲ ನಾವು ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ. ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ಅವರ್ ಹ್ಯೂಮನ್ ಲೈಫ್. ಸೊ ವಿ ಆರ್ ನಾಟ್ ಎನಿಮಲ್ ಬೀಯಿಂಗ್. ಎನಿಮಲ್ಸ್ ಏನ ಅವ್ರಿಗೆ ತಿಳುವಕ್ಕಿಲ್ಲ, ದೇ ಆರ್ ಆಕ್ಟಿಂಗ್ ಅಂಡರ್ ದ ಡೈರೆಕ್ಷನ್ ಆಫ್ ದಿ ನೇಚರ್. ಬಟ್ ಆಸ್ ಎ ಹ್ಯೂಮನ್ ವಿ ಹ್ಯಾವ್ ಟು ನೋ ವಾಟ್ ಈಸ್ ದ ಗುಡ್ ಅಂಡ್ ವಾಟ್ ಈಸ್ ದ ಬ್ಯಾಡ್. ಸೊ ದ್ಯಾಟ್ಸ್ ವೈ ವಿ ಹ್ಯಾವ್ ಟು ಬಿ ಅಟ್ಯಾಚ್ಡ್. ನಾವು ಯಾವಾಗಲೂ ಅದನ್ನ ಅಟ್ಯಾಚ್ ಇರ್ಬೇಕು, ಭಗವಂತನ ಆಧ್ಯಾತ್ಮಿಕ ಏಳಿಗೆಗೆ ನಾವು ಅಟ್ಯಾಚ್ ಇರ್ಬೇಕು. ಎಷ್ಟೋ ತಾಪತ್ರಯ ಬರ್ತಾವ, ಪ್ರತಿಯೊಬ್ಬರಿಗೆ ಬರ್ತಾವ ತಾಪತ್ರಯ. ಒಬ್ರಿಗೆ ಹಣದಲ್ಲಿ ತಾಪತ್ರಯ ಇರ್ಬೋದು, ಒಬ್ರಿಗೆ ಮನೆಯಲ್ಲಿ ತಾಪತ್ರಯ ಇರ್ಬೋದು. ಸಂಕಷ್ಟಗಳು ಇದೆ, ಪ್ರತಿಯೊಬ್ಬರಿಗಿದೆ ಸಂಕಷ್ಟ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅದನ್ನ ಓವರ್ಕಮ್ ಮಾಡ್ಬೇಕಾದ್ರೆ ಒಂದೇ ಒಂದು ಉಪಾಯ ಅಂತಂದ್ರೆ ನಾವು ಭಗವಂತನಲ್ಲಿ ಹಾಕ್ಬೇಕು. ಭಗವಂತ ನೀ ಕಷ್ಟಗಳನ್ನ ತಗೊಂಡು ನನಗೆ ಪ್ಯೂರಿಫೈ ಮಾಡಿ ನನ್ನ ಉದ್ಧಾರ ಮಾಡು. ಅನನ್ಯ ಚಿಂತೆ ಎಂತೋ ಮಾಂ ಏ ಜನ ಪರಿಉಪಾಸತೆ ತೇಷಾಂ ನಿತ್ಯ ವಿಯುಕ್ತಾನಾಂ ಯೋಗಕ್ಷೇಮ ಮಾಮ್ಯಂ. ಭಗವಂತ ಏನ್ ಹೇಳ್ತಾನ್ರಿ, ನೀವೇನಾದ್ರೂ ನೀವು ನನ್ನನ್ನ ಹಿಡ್ಕೊಂಡ್ರಪ್ಪ ಅಂದ್ರ, ನನ್ನನ್ನ ಬಗ್ಗೆ ನೀವು ಗ್ಲೋರಿಫೈ ಮಾಡಿರಪ್ಪ ಅಂದ್ರ, ಎಲ್ಲಾ ಚಿಂತೆಗಳನ್ನ ನೀವು ಬಿಟ್ಬಿಡಿ, ಅನನ್ಯ ಚಿಂತೆ ನೀವು ಬಿಟ್ಬಿಡಿ. ಯಾಕೆ ನೀವು ಇಷ್ಟೆಲ್ಲ ಟೆನ್ಷನ್ ತಗೋತೀರ? ಆ ಟೆನ್ಷನ್ ಈ ಟೆನ್ಷನ್, ಅಲ್ಲೆಲ್ಲ ಇದಕ್ ದುಡ್ಡು ಇಷ್ಟು ತುಂಬಬೇಕು, ಅದು ತುಂಬಬೇಕು, ಏನ್ ಮಾಡ್ಬೇಕು, ಸ್ಕೂಲಿಗೆ ಇಷ್ಟು ಇದನ್ನ ತುಂಬಬೇಕು. ಬೆಳಿಗ್ಗೆಯಿಂದ ನಮ್ಗೆ ಇದೇ ಟೆನ್ಷನ್ ಅಲ್ಲಿ ಇದ್ರೆ ನಮ್ ಜೀವನ ಏನಾಗುತ್ತೆ? ಸೊ ಅದಕ್ಕೆ ನಾವು ಭಗವಂತನಲ್ಲಿ ಹಾಕ್ಬಿಡ್ಬೇಕು. ಅನನ್ಯ ಚಿಂತೆ ಎಂತೋ ಮಾಂ ಏ ಜನ ಪರಿಉಪಾಸತೆ ತೇಷಾಂ ನಿತ್ಯ ವಿಯುಕ್ತಾನಾಂ ಯೋಗಕ್ಷೇಮ. ಭಗವಂತ ಗ್ಯಾರಂಟಿ ಕೊಡ್ತಾ ಇದಾರೆ, ಯಾರಾದ್ರೂ ಈ ರೀತಿ ಮಾಡಿದ್ರೆ ನಿಮ್ಮ ಯೋಗಕ್ಷೇಮನ ನಾನು ಸ್ವಂತಾಗಿ ಬಂದು ನಾನು ಮಾಡ್ತೇನೆ. ನೀವು ಜಗನ್ನಾಥ್ ಪುರಿಯಲ್ಲಿ ನೋಡಿದ್ರೆ, ಈಗ ಜಗನ್ನಾಥ್ ರಥಯಾತ್ರ ಆಯ್ತು, ಮೆನಿ ಎಕ್ಸಾಂಪಲ್ಸ್, ಎಷ್ಟು ಎಕ್ಸಾಂಪಲ್ಸ್ ನೀವೆಲ್ಲ ಕಥೆಗಳನ್ನ ಪ್ರಭು ಮುಖಾಂತರ ಕೇಳಿರ್ಬೋದು. ಆಮೇಲೆ ಇನ್ನು ಯೂಟ್ಯೂಬ್ ನಲ್ಲಿ ಹೋಗಿ ನೀವು ತುಂಬಾ ಕಥೆಗಳದ. ಭಗವಂತ ನಾವು ಬರೀ ನೆನೆದ್ರೆ ಸಾಕು, ಭಗವಂತ ಬಂದು ನಮಗೆ ತಲೆಯನ್ನು ಒತ್ತಾರ ಅಂತ ಹೇಳ್ತಾರೆ.
ಅಲ್ಲಿವರೆಗೂ ಭಗವಂತ ಪರಾಧೀನ, ಭಗವಂತ ಭಕ್ತರ ಪರಾಧೀನ. ಭಗವಂತನಿಗೆ ಭಕ್ತರ ಒಂದು ಗುಣಗಾನ ಕೇಳಲಿಕ್ಕೆ ಭಗವಂತ ಕಾಲಲ್ಲಿರ್ತಾನೆ. ಇವತ್ತು ನಾವು ನೋಡಿರ್ಬೋದು ನೀವು ಪುಂಡರೀಕನಾಥ, ಪುಂಡರೀಕ ಭಗವಂತನನ್ನ ನೆನೆದ್ರೆ ಭಗವಂತ ಬಂದು ಅಲ್ಲಿ ನಿಂತ ಹಿಂಗ ಕೈ ಕಟ್ಕೊಂಡು. ಇವತ್ತು ಆಷಾಢ ಏಕಾದಶಿ, ಅಲ್ಲಿ ಪಂಡರ್ಪುರದಲ್ಲಿ ಪುಂಡರೀಕನಾಥನ ಒಂದು ಗುಣಗಾನವನ್ನು ಕೇಳಿದ್ರೆ ಸಂತ ಗ್ರೇಟ್ ಸಂತ. ಸೊ ಅವ್ರು ಭಗವಂತನ ಒಂದು ಎಷ್ಟು ಆಳವಾಗಿ ಗರ್ಭಿತ ಆಗಿದ್ರಂದ್ರ ಅವ್ರ ತಂದೆ ತಾಯಿ ಸಲುವಾಗಿ ಸೇವೆ ಮಾಡ್ತಾ ಇದ್ರು. ಅವ್ರ ತಂದೆ ತಾಯಿ ಸೇವಾದಲ್ಲಿ ಭಗವಂತ ಖುಷಿ ಆದ. ಸೊ ಅದಕ್ಕೆ ಭಗವಂತ ಬಂದು ನಿಂತ್ರೆ ಅವನಿಗೆ ಹೇಳ್ತಾ ಇದ್ದ, ನಾ ಸ್ವಲ್ಪ ವೇಟ್ ಮಾಡು, ಇನ್ನು ನಾನು ಸೇವೆ ಮಾಡ್ಬೇಕಾಗಿದೆ ಅಂತ ಹೇಳಿದವ್ರು. ಅವಾಗ ಒಂದು ಅವ್ರಿಗೆ ಇಟ್ಟಿಗೆನ್ ಕೊಟ್ರು. ಆ ಇಟ್ಟಿಗೆ ಮೇಲೆ ಭಗವಂತ ನಿಂತು ಹಿಂಗ್ ಎಡಕ್ಕೆ ಹಿಡ್ಕೊಂಡ್ ನಿಂತ್ರು. ಅದು ವಿಠಲ ಅಂತ. ಸೊ ಪಂಡರ್ಪುರ ವಿಠಲನ ಇವತ್ತು ದರ್ಶನ ನೋಡ್ಲಿಕ್ಕೆ ಮೋರ್ ದೆನ್ 25 lakhs ಜನ ಇದಾರೆ ಈಗ ಅಲ್ಲಿ ಇವತ್ತು ಪ್ರೆಸೆಂಟ್. ಸೊ ಇವತ್ತಿನ ದಿನ ಏನಿದೆ ಆಷಾಢ ಏಕಾದಶಿ ದಿನ. ಅಂದ್ರೆ ನಿಮ್ಗೆಲ್ಲ ಗೊತ್ತಿದಂಗೆ ಪ್ರಭು ಹೇಳ್ತಾ ಇದ್ರ ಬೆಳಿಗ್ಗೆನೆ ತುಳು ಭಾಷೆಯಲ್ಲಿ ನಾನು ಕೇಳ್ತಾ ಇದ್ದೆ. ಸೊ ಆಷಾಢ ಏಕಾದಶಿ ಅಂತಂದ್ರೆ ಶಯನ ಏಕಾದಶಿ. ಇವತ್ತಿನ ಏಕಾದಶಿ ಬಹಳ ಪವಿತ್ರತೆ. ಅಂದ್ರೆ ನಮ್ಮ ಏಕಾದಶಿ ನಾವು ಲಿಸ್ಟ್ ನೋಡಿದಾಗ ಫಸ್ಟ್ ಏಕಾದಶಿ ಬರುದೇ ಇವತ್ತು. ಸೊ ಈ ಏಕಾದಶಿಯಲ್ಲಿ ಭಗವಂತ ಕ್ಷೀರಸಾಗರದಲ್ಲಿ ಮಲಗ್ತಾರೆ. ಶಯನ ಏಕಾದಶಿ 4 ತಿಂಗಳು ಇನ್ನು ಅವರು ರೆಸ್ಟ್ ನಲ್ಲಿ ಇರ್ತಾರೆ. ಸೊ 4 ತಿಂಗಳ ರೆಸ್ಟ್ ಇದ್ದಾಗ ನಾವು ಅದ ಚತುರ್ಮಾಸ ಅಂತ ಹೇಳ್ತಾರೆ. ಚತುರ್ಮಾಸ ಬಿಗಿನ್ಸ್ ಫ್ರಮ್ ಟುಡೇ. ಸೊ 4 ಮಂತ್ಗಳು ಬರ್ತವೆ. ಈ 4 ಮಂತ್ ನಲ್ಲಿ ಎಲ್ರು ತುಂಬಾ ಆಸಕ್ತಿಯಿಂದ ಭಗವಂತನ ಭಕ್ತಿಯನ್ನು ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಈ ಒಂದು ನಮಗೆ ಎನರ್ಜಿ ಏನ ಭೌತಿಕ ಇಚ್ಛೆ ಕಡಿಮೆ ಮಾಡಿ ಮುಂದೆ ಆಧ್ಯಾತ್ಮಿಕದಲ್ಲಿ ಎನರ್ಜಿ ಬರ್ಬೇಕಂತಂದ್ರೆ ಈ 4 ತಿಂಗಳಲ್ಲಿ ಇನ್ನೂ ನೀವು ನೋಡಿರ್ಬೋದು ಎಲ್ಲ ಅಲ್ಲಿ ಯಾತ್ರಾ ನೀವು ಹೋದ್ರೆ ಗೊತ್ತಾಗುತ್ತೆ. ಅಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ಏನು ಬದ್ರಿನಾಥ್ ಆಯ್ತು, ಕಾಶಿ, ಆಮೇಲೆ ನಮ್ಮ ಬೃಂದಾವನ, ಎಲ್ಲಾ ಕಡೆ ಭಕ್ತರು, ಮಾಯಾಪುರದಲ್ಲಿ ಭಕ್ತರು ಇವತ್ತಿಂದ ಅವರು ಚತುರ್ಮಾಸನ ಪ್ರಾರಂಭ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. 4 ತಿಂಗಳು ಆಹಾರದಲ್ಲಿ ನಿಗ್ರಹಣ ಮಾಡ್ತಾರೆ. ಆಮೇಲೆ ಜಪವನ್ನು ಜಾಸ್ತಿ ಮಾಡ್ತಾರೆ. ಆಮೇಲೆ ಎಲ್ಲ ಇದರಲ್ಲಿ ನೀವು ಈ ನಮ್ಮ ಇವರು ರಾಘವೇಂದ್ರ ಸ್ವಾಮಿ ಇವರು ಇದನ್ನು ಮಾಡ್ತಾರಲ್ಲ, ಅಚ್ಚೆಲ್ಲ ಹಾಕಿಸ್ಕೋತಾರೆ. ಸೊ ಈ ರೀತಿ ಎಲ್ಲಾ ಆಕ್ಟಿವಿಟಿ, ಸ್ಪಿರಿಚುವಲ್ ಆಕ್ಟಿವಿಟಿ ವಿಲ್ ಗ್ರೋ ಮೋರ್ ಇನ್ ದೀಸ್ 4 months. ಸೊ ನಾವು ಅದರಲ್ಲಿ ನಾವು ಒತ್ತು ಕೊಡ್ಬೇಕು. ಈಗ 4 ತಿಂಗಳು ನನಗೆ ಇದೆ, ನಾ ಶುದ್ಧತೆಯಿಂದ ನಾವು ಜಪ ಮಾಡ್ಬೇಕು. ಜಾಸ್ತಿ ಇಂಪ್ರೂವ್ಮೆಂಟ್ ಆದ್ರೆ ಇಟ್ ವಿಲ್ ಮಲ್ಟಿಪ್ಲೈ. ಈಗ ನಾವು ಏಕಾದಶಿ ದಿನ ನೀವು 25 ರೌಂಡ್ ಮಾಡಿದ್ರೆ ಇಟ್ ಆಲ್ಮೋಸ್ಟ್ ಆಲ್ ಮಲ್ಟಿಪ್ಲೈ. ಅದ ಪ್ರತಿದಿನ ನೀವು ಮಾಡಿದಾಗ ಹೆಂಗಿರುತ್ತೆ ಅಷ್ಟೇ ಇರುತ್ತೆ. ಬಟ್ ಏಕಾದಶಿ ಇಸ್ ಅ ಸ್ಪೆಷಲ್ ಡೇ ಫಾರ್ ದಿ ಆತ್ಮ. ಸೊ ಈ ರೀತಿ ನಾವು ಆಧ್ಯಾತ್ಮಿಕ ಇಂಪ್ರೂವ್ ಮಾಡೋಕಾದ್ರೆ ಏಕಾದಶಿ ದಿನ ನಾವು ಒಂದಿಷ್ಟು ಆಹಾರಗಳನ್ನ ನಿಗ್ರಹಿಸಬೇಕು, ಕಡಿಮೆ ಆಹಾರವನ್ನ ತಗೋಬೇಕು, ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗ್ಬೇಕು ಆಧ್ಯಾತ್ಮಿಕದಲ್ಲಿ. ಈ ರೀತಿ ನಾವು ಮಾಡಕ್ ಹೋದ್ರೆ ನಾವು ಆಧ್ಯಾತ್ಮಿಕದಲ್ಲಿ ಉನ್ನತಿಯನ್ನು ತರುತ್ತೀವಿ. ಅದಕ್ಕೆ ಎವ್ರಿ 15 days ಇದು ಸೈಂಟಿಫಿಕ್ಲೂ ಇದೆ. ಸೈಂಟಿಫಿಕ್ ಆಗಿ ಹೇಳ್ತಾರೆ, ಪ್ರತಿ 15 ದಿವಸಕ್ಕೊಮ್ಮೆ ನಾವು ಶರೀರವನ್ನ ಮೇಂಟೆನೆನ್ಸ್ ಮಾಡ್ಲಿಕ್ಕೆ, ಈಗ ಹೆಂಗ್ ನಾವು ಕಾರ್ ಸರ್ವಿಸಿಗೆ ಹೋಗ್ತಾ ಇರ್ತೀವಿ, ಅದೇ ರೀತಿ ಈ ಶರೀರಕ್ಕೂ ಸರ್ವಿಸ್ ಇದೆ. ಸೊ ಆ ರೀತಿ ಮಾಡಿದ್ದಾತಪ್ಪ ಅಂದ್ರೆ ಎವ್ರಿ 15 days ನಾವು ಇದನ್ನ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ಕೊಂಡ್ರೆ ನಾವು ಆರೋಗ್ಯದಲ್ಲಿ ವೃದ್ಧಿ ಹೊಂತೀವಿ, ಆಧ್ಯಾತ್ಮಿಕದಲ್ಲಿ ವೃದ್ಧಿ ಹೊಂತೀವಿ. ಆಮೇಲೆ ನಮ್ಮ ಆತ್ಮ ಶಾಂತಿಯಾಗಿ ನಾವು ಭಗವಂತನ ಒಂದು ಎಲ್ಲಾ ಭೌತಿಕ ಇಚ್ಛೆ ಮುಕ್ತಾತ್ಮ ಆಗಿ ನಾವು ಭಗವಂತನಿಗೆ ಈಸಿಯಾಗಿ ನಾವು ಹೋಗ್ಬೋದು. ಸೊ ಈ ರೀತಿ ನಾವು ಮಾಡ್ತಾ ಹೋದಪ್ಪ ಅಂತಂದ್ರೆ ನಮ್ಮ ಆಧ್ಯಾತ್ಮಿಕದಲ್ಲಿ ನಾವು ಉನ್ನತಿಯನ್ನ ಕಾಣ್ತೀವಿ. ದಟ್ಸ್ ವೈ ದಿಸ್ ಆಲ್ ಏಕಾದಶಿ ವೈ ಲಾರ್ಡ್ ಹ್ಯಾಸ್ ಮೇಡ್ ಇಟ್ ಪ್ರಾಪರ್ಲಿ. ಅದಲ್ಲ, ಇದು ಇಟ್ಸ್ ನಾಟ್ ಎ ಈಸಿ. ಈಗ ನೋಡಿ, ನಾವು ಈ ಯೂನಿವರ್ಸಲ್ ಫಾರ್ಮ್ ಇದೆ, ಈಗ ಈ ಫುಲ್ ಯೂನಿವರ್ಸ್ ಇದೆ. ಯೂನಿವರ್ಸ್ ನಲ್ಲಿ ಎಷ್ಟೋ ಗ್ರಹಗಳು ಚಲಿಸ್ತಾ ಇದೆ. ಪ್ರತಿದಿನ ಇಷ್ಟೆಲ್ಲ ಗ್ರಹಗಳು, ಗ್ಯಾಲಕ್ಸಿ ಎಲ್ಲಾ ಸುತ್ತಾ ಇದಾವೆ. ಸೂರ್ಯ ತನ್ನ ಕೆಲಸ ತಾವು ಮಾಡ್ತಾ ಇದಾರೆ, ಚಂದ್ರ ತನ್ನ ಕೆಲಸ ಮಾಡ್ತಾ ಇದಾರೆ, ಮಳಿರಾಯ ತನ್ನ ಕೆಲಸ ಮಾಡ್ತಾನೆ, ಇಂದ್ರದೇವ ತನ್ನ ಕೆಲಸ ಮಾಡ್ತಾನೆ, ವರುಣ ತನ್ನ ಕೆಲಸ ಮಾಡ್ತಾನೆ. ಎವ್ರಿ ಒನ್ ಈಸ್ ಡೂಯಿಂಗ್ ದೇರ್ ಓನ್ ಆಕ್ಟಿವಿಟಿ ಅಕಾರ್ಡಿಂಗ್ ಟು ದ ಲಾ ಆಫ್ ಕರ್ಮ, ಅಕಾರ್ಡಿಂಗ್ ಟು ವಿಲ್ ಆಫ್ ಲಾರ್ಡ್ ಕೃಷ್ಣ. ಬಟ್ ಮನುಷ್ಯನಿಗೆ ಏನಾಗಿದೆ, ನಾವು ಇಲ್ಲಿ ಬಂದ್ಮೇಲೆ ಆರಾಮಾಗಿ ಹೇಳೋಣ, 8 ಗಂಟೆಗೆ ಹೇಳೋಣ, ರಾತ್ರಿ ಲೇಟ್ ಆಗಿ ಮಲ್ಕೊಂಡಿವಿ, 10 ಗಂಟೆಗೆ ಹೇಳೋಣ, ಇವತ್ತ ರೆಸ್ಟ್ ಇದೆ. ಒಬ್ರು ನಮ್ ಫ್ರೆಂಡ್ ಇದಾರೆ, ಅವ್ರ ಏನ್ ಮಾಡ್ತಾರೆ, 7 days ನಲ್ಲಿ ಒಂದಿನ ಸೂರ್ಯ ಭಗವಾನ್ಗೆ ಪೂಜೆ ಮಾಡೋದು, ಒಂದಿನ ಚಂದ್ರಗೆ ಪೂಜೆ ಮಾಡೋದು, ಇನ್ನೊಂದಿನ ಹಿಂಗ ಮಂಗಳ ಗ್ರಹ ಹಿಂಗೆಲ್ಲಾ ಮಾಡಿ, ಸೊ 7ನೇ ದಿನಕ್ಕೆ ಈ ವಾಂಟ್ ಟು ಟೇಕ್ ರೆಸ್ಟ್, ಅವತ್ತೇನು ಮಾಡಂಗಿಲ್ಲ ಅಂತ. ಸೊ ಈ ರೀತಿ ನಮಗೆ ನಮ್ಮದೇ ಆದಂತ ಊಹೆಗಳ ಮೇಲೆ ನಾವು ಭಗವಂತನ ಭಕ್ತಿ ಮಾಡ್ತಾ ಇದೀವಿ. ಸೊ ಅದನ್ನೆಲ್ಲ ಬಿಡಬೇಕು. ಬಿಟ್ಟು ನಾವು ಭಗವದ್ಗೀತೆಯನ್ನ ಅಟ್ಯಾಚ್ ಇಟ್ಬೇಕು, ಭಾಗವತನ ಅಟ್ಯಾಚ್ ಇಡಬೇಕು. ಆಮೇಲೆ ನಮ್ಮ ಏನು ಶ್ರೀಮಂತರಾದ, ನಮ್ಮ ಆಧ್ಯಾತ್ಮದಲ್ಲಿ ಶ್ರೀಮಂತರಾದ ಭಕ್ತರ ಮುಖಾಂತರ ನಾವು ಕೇಳ್ಬೇಕು. ಒಳ್ಳೆ ಗ್ರೇಟ್ ಆಚಾರ್ಯರು ಅದಾರ, ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ, ಎಷ್ಟೋ ಆಚಾರ್ಯಗಳು ಅದಾರ. ಅವ್ರು ನಡೆದ ಆದಂತ ಒಂದು ಹಾದಿಯಲ್ಲಿ ನಾವು ನೋಡ್ಬೇಕು. ದೇ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅಸ್.
ನೀವು ಬರೀ ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿ ನೋಡಿದ್ರೆ ದೇ ಆರ್ ದಿ ಪ್ರೈಮ್ ಮಿನಿಸ್ಟರ್ ಇನ್ ದಟ್ ಲೆವೆಲ್. ಯಾವ ಲೆವೆಲ್ ಇದ್ರಂದ್ರೆ ಅವ್ರ ದೇ ಆರ್ ದ ಪ್ರೈಮ್ ಮಿನಿಸ್ಟರ್ ಅಂಡ್ ಟ್ರೆಜರರ್, ಫೈನಾನ್ಸ್ ಮಿನಿಸ್ಟರ್ ಇದ್ರು ಅವ್ರು ಒಂದು ನವಾಬ್ ಕಾಲದಲ್ಲಿ. ಸೊ ಅಂತವ್ರಿಗೆ ಒಂದೇ ಕ್ಷಣ ಚೈತನ್ಯ ಮಹಾಪ್ರಭು ಭೇಟಿಯಾಗಿ ಅವ್ರು ತಿಳಿದ್ಮೇಲೆ ವೈ ಆಮ್ ವೇಸ್ಟಿಂಗ್ ಟೈಮ್ ಅಂತಂದ ಇದ್ರು. ಎದಕ್ ನಾ ಸಮಯನ ವೇಸ್ಟ್ ಮಾಡ್ತಾ ಇದೀನಿ ಅಂತಂದ್ರು. ಇಮಿಡಿಯೇಟ್ಲಿ ಲೆಫ್ಟ್ ದ ಕಿಂಗ್ ಲೆಫ್ಟ್ ದಿ ಪ್ರೈಮ್ ಮಿನಿಸ್ಟರ್ ಪೋಸ್ಟ್, ಆಮೇಲೆ ಫೈನಾನ್ಸ್ ಪೋಸ್ಟ್ ಬಿಟ್ಟು ಅವ್ರ ಭಗವಂತನ ಸೇವೆ ಮಾಡ್ಲಿಕ್ಕೆ ಬಂದ್ರು. ಇವತ್ ನಾವ್ ಏನೆಲ್ಲಾ ಶಾಸ್ತ್ರವನ್ನ ನೋಡ್ತಾ ಇದೀವಿ ಅವ್ರ ಕೃಪಾದಿಂದಾನೆ. ಅವ್ರು ಬರೆದಂತ ಆ ಟೈಮ್ದಲ್ಲಿ ಏನು ಬರೆದಂತ ಒಂದು ಇವೆಲ್ಲ ಏನದ ಭಕ್ತಿ ಏನ ಪುಸ್ತಕಗಳದಾವ ಅದನ್ನ ನಾವ್ ಇವತ್ತು ಯೂಸ್ ಮಾಡ್ತಾ ಇದೀವಿ. ಇಲ್ಲ ಅಂದ್ರೆ ನಾವ್ ಇವತ್ತು ಎಲ್ಲಿ ಇರ್ತಾ ಇದ್ವಿ? ಎಲ್ಲಾ ಬ್ರಿಟಿಷ್ ಬಂದು ನಮ್ಮ ಎಲ್ಲಾ ಪುಸ್ತಕಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ವಿಧಾನಗಳನ್ನ ಹಚ್ಚಿದ್ರು. ಹೀಗಾಗಿ ನಾವು ಡಿಗ್ರೇಡ್ ಆಗ್ತಾ ಇದೀವಿ. ಯಾಕಂದ್ರೆ ನಾವು ಸರಿಯಾಗಿ ಒಂದು ಆಧ್ಯಾತ್ಮಿಕತೆ ಪುಸ್ತಕಗಳು ಇಲ್ಲ, ಹೇಳೋರಿಲ್ಲ, ಏನ್ರಿ ಈ ರೀತಿಯಾಗಿ ನಮಗೆ ಎಲ್ಲೋ ಒಂದ್ ಕಡೆ ನಮ್ಮ ಸೊಸೈಟಿ ಡಿಗ್ರೇಡ್ ಆಗೋದಕ್ಕೆ ಕಾರಣ ಇದೆಲ್ಲಾ ಬೇರೆ ಬೇರೆ ಡೈವರ್ಸಿಟೀಸ್. ಮೆನಿ ಡೈವರ್ಸಿಟೀಸ್ ಆರ್ ದೇರ್, ನಾಟ್ ಓನ್ಲಿ ಒನ್, ಮೆನಿ ಡೈವರ್ಸಿಟೀಸ್ ಆರ್ ದೇರ್ ಇನ್ ಸನಾತನ ಧರ್ಮ. ಸೊ ವಿ ಹಾವ್ ಟು ಬಿ ಅಕ್ಸೆಪ್ಟ್ ಭಗವದ್ಗೀತಾ ಆಸ್ ಇಟ್ ಈಸ್. ವಿ ಹಾವ್ ಟು ಬಿ ಅಕ್ಸೆಪ್ಟ್ ಶ್ರೀಮದ್ ಭಾಗವತಂ. ಎಷ್ಟೋ ಬುಕ್ ಅದಾವೆ, ಪುರಾಣಗಳು ಇದಾವೆ, ಚೈತನ್ಯ ಚರಿತಾಮೃತ. ಈ ಲೈಫ್ ಟೈಮ್ ದಲ್ಲಿ ನಮ್ಗೆ ಸಾಕಂಗಿಲ್ಲ ಇಷ್ಟೆಲ್ಲಾ ಬುಕ್. ಸೊ ಎಲ್ರು ನೀವು ಕೇಳಿದ್ರಪ್ಪ ಅಂದ್ರ ನೀವು ಹಿಂದೂ ಧರ್ಮ ಅಂದ್ಮೇಲೆ ನೀವ್ ಏನ್ ಓದ್ತೀರಾ ಅಂತ ಕೇಳಿದ್ರ ಭಗವದ್ಗೀತಾ ಅಂತ ಒಂದೇ ಇರ್ತೇವೆ. ಭಗವದ್ಗೀತಾ ಇಸ್ ಒನ್ ಪಾರ್ಟ್ ಆಫ್ ಅವರ್ ಡಿವೋಷನ್ ಸರ್. ಇದು ಒಂದೇ ಒಂದು ಬುಕ್ ಇದೆ ಭಗವದ್ಗೀತಾ. ಬಟ್ ಅದ ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಈ ರೀತಿ ನಾವು ಭಗವಂತನ ಒಂದು ಭಕ್ತಿಯನ್ನ ಪ್ರಾರಂಭದಿಂದ ನಾವು ಒಳ್ಳೆಯ ಒಂದು ಮಾರ್ಗದರ್ಶನದಲ್ಲಿ ನಾವು ಮುಂದುವರೆದ್ರೆ 100% ನಾವು ವಿಲ್ ಸಕ್ಸಸ್ ಅವರ್ ಲೈಫ್. ನಾಟ್ ಓನ್ಲಿ ಸಕ್ಸಸ್ ಅವರ್ ಲೈಫ್, ನಮ್ಮ ಏನು ಸೊಸೈಟಿ ಇದೆ, ಸೊಸೈಟಿಗೆ ನಾವು ಒಳ್ಳೆಯ ಒಂದು ಕೊಡಬಹುದು, ಸೊಸೈಟಿಗೆ ಒಳ್ಳೇದು ಮಾಡಬಹುದು. ಆಮೇಲೆ ನಮ್ಮ ಪರಿವಾರದಲ್ಲಿ ನಮ್ಮ ಮಕ್ಕಳು, ನಮ್ಮ ಏನು ಸ್ವಂತದವರು ಎಲ್ಲರನ್ನೂ ಒಳ್ಳೇದಾಗಿ ಮಾಡ್ಬೋದು. ನಮ್ಮ ರಿಲೇಷನ್ ಎಲ್ಲ ನೋಡೋರೆಲ್ಲ ಚೆನ್ನಾಗಿ ಕಾಣ್ತಾರೆ. ಸೊ ಎಲ್ರು ನಾವು ಆಧ್ಯಾತ್ಮಿಕತೆ ಹೋದಪ್ಪ ಅಂದ್ರ ಅಲ್ಲಿ ನಾವು ಪೀಸ್ ಕಾಣ್ತೀವಿ, ಹ್ಯಾಪಿನೆಸ್ ಕಾಣ್ತೀವಿ. ಇಲ್ಲ ಅಂತಂದ್ರೆ ಈ ಜಗತ್ನಲ್ಲೇ ಎಲ್ಲರೂ ಯುದ್ಧ ಮಾಡಿ ಅವ್ರಿಗೆ ಆಗ್ತಾ ಇಲ್ಲ, ಕಲ್ಮಶಗಳು ಇವು ಎಲ್ಲಾ ನೋಡ್ತಾ ಇದೀವಿ. ಇದ್ಯಾಕೆ? ಕಲಿಯುಗದ ಪ್ರಾರಂಭ. ಕಲಿಯುಗದಲ್ಲೇ ಈ ತರ ಇದೆ ಪ್ರಾರಂಭದಲ್ಲಿ. ಇನ್ನು ಮುಂದೆ ಹೋದಂತ ಕಲಿಯುಗದಲ್ಲಿ ಎಷ್ಟೋ ಇದು ಏನೋ ಕೃತ್ಯಗಳು ನಡೀತಾವೆ. ಹೌದಲ್ಲ? ಇಟ್ಸ್ ಡಿಸ್ಟ್ರಾಕ್ಷನ್ಸ್ ಓನ್ಲಿ. ಸೊ ವೇರ್ ವಿಲ್ ಫೈಂಡ್ ದ ಸೊಲ್ಯೂಷನ್ಸ್, ವೇರ್ ವಿಲ್ ಬಿ ಹ್ಯಾಪಿ ಇನ್ ಅವರ್ ಲೈಫ್. ಚಾಂಟ್ ಅಂಡ್ ಬಿ ಹ್ಯಾಪಿ. ಹರೇ ಕೃಷ್ಣ. ಜಯ ಹೋ. ಹರೇ ಕೃಷ್ಣ. ಗುರುರಾಜ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ನಿಮ್ಗೆ ಎಲ್ಲ ಭಕ್ತರ ಥ್ಯಾಂಕ್ ಯು ಸೋ ಮಚ್. ದಂಡೋತ್ ಪ್ರಣಾಮ. ಹರೇ ಕೃಷ್ಣ. ಹರಿ ಬೋ.